ಸಂಘ ಸಂಸ್ಥೆಯಲ್ಲಿ ಕಚ್ಚಮಲ್ತು ತುರ್ತಿ ನಮ್ಮ ಮಾತೆರ್ನ ಪ್ರೀತಿದ ಶ್ರೀ ದುರ್ಗಾ ಪ್ರಸಾದ್ ರೈ ಕುಂಬ್ರ ನನ್ನ ತುಂಬ ಈ ಕವಿಗೋಷ್ಠಿ ಸುಧಾರಿಕೆ ಮುಂದೆ ನನ್ನ ಮಿತ್ರಮೆ ದುರ್ಗಾ ಪ್ರಸಾದ್ ರೈ ಮೇರೆ ನೇನು ಈ ಕವಿಗೋಷ್ಠಿದ ಸ್ವಾಗತನ ವಕೀಲರ ಸಂಘ ಪುತ್ತೂರು ಅಂಚನೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ರಿಜಿಸ್ಟ್ರಾರ್ ಮಂಗಳೂರು ಇದೆಂದ ಜಂಟಿ ಸಹಯೋಗಗಳು ನಮ್ಮ ಇಲ್ಲಿ ಆಟಿದ ಸೇರಿಗೆ 24 ಮಂದಿನ ಒಂಜಿ ಕಾರ್ಯಕ್ರಮಗಳು ಸೇರಿದು ಈ ಒಂಜಿ ಕಾರ್ಯಕ್ರಮನು ಉದ್ಘಾಟನೆ ಮಲ್ಪಿನೊಳ್ಳೆರು ನಮ್ಮ ಪುತ್ತೂರು ವಕೀಲರ ಸಂಘದ ಹಿರಿಯ ವಕೀಲರಾಗಿನ ಶ್ರೀಯುತ ಗೋವರ್ಧನ್ ನಾಯಕ್ ಬೇರೆ ಮೇರೆಗೆ ಪುತ್ತೂರು ವಕೀಲರ ಸಂಘದ ಪರವಾದ ಎದುರುಕೊಂಡರು ಅಂಚನೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದ್ದಾರೆ ಪುತ್ತೂರು ವಕೀಲರ ಸಂಘದ ಮಾಜಿ ಅಧ್ಯಕ್ಷರು ಅಂಚನೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಸದಸ್ಯರಾಗಿನ ಗೌರವಾನ್ವಿತ ಶ್ರೀಯುತ ದುರ್ಗಾ ಪ್ರಸಾದ್ ರೈ ಕುಂಬ್ರಂ ಬೇರು ಇಂದನೆಲ್ಲ ಈ ಒಂದು ಕಾರ್ಯಕ್ರಮಕ್ಕೂ ಪ್ರೀತಿಪೂರ್ವಕವಾದ ಎದುಕೊಂಡಿಲ್ಲ ಈ ಒಂದು ಕಾರ್ಯಕ್ರಮಗಳು ಗೌರವ ಉಪಸ್ಥಿತರು ನೆಚ್ಚಿನ ಶ್ರೀಯುತ ಮೊಹಮ್ಮದ್ ಸಿದ್ದಿಕ್ ವಕೀಲರು ಪುತ್ತೂರು ಇಂದನೆಲ್ಲ ಈ ಒಂದು ಕಾರ್ಯಕ್ರಮಕ್ಕೂ ಪ್ರೀತಿಪೂರ್ವಕವಾದ ಎದುಕೊಂಡಿಲ್ಲ ಅಂಚನೆ ಪುತ್ತೂರು ವಕೀಲರ ಸಂಘದ ಮಾಜಿ ಕಾರ್ಯದರ್ಶಿಗಳು ಪುತ್ತೂರು ವಕೀಲರ ಸಂಘದ ಸದಸ್ಯರಾಗಿನ ಶ್ರೀಯುತ ಸಂತೋಷ್ ಕುಮಾರ್ ಇವರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೂ ಪ್ರೀತಿಪೂರ್ವಕವಾದ ಮನೋಹರ ಕೇವಿ ಕನ್ನಡ ಕವನವಾಚನ ಮಂಡಳಿಯರು ಇವರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೂ ಪ್ರೀತಿಪೂರ್ವಕವಾದ ಎದುಕೊಂಡಿಲ್ಲ ಅಂಚನೆ ಅರೆ ಭಾಷೆಡ್ ಕವನವಾಚನ ಮಂಡಳಿಯರು ಪುತ್ತೂರು ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾಗಿನ ಭಾಸ್ಕರ ಕೋಡಿಪಾಲ ಇವರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೂ ಪ್ರೀತಿಪೂರ್ವಕವಾದ ಎದುಕೊಂಡಿಲ್ಲ ಅಂಚನೆ ಶಿವಲ್ಲಿ ಭಾಷೆಡ್ ಕವನವಾಚನ ಮಂಡಳಿಯರು ಶ್ರೀಯುತ ಸುಧಾಕರ ನಿಗ್ರನಾಯ ಇವರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೂ ಪ್ರೀತಿಪೂರ್ವಕವಾದ ಎದುಕೊಂಡಿಲ್ಲ ಅಂಚನೆ ಬ್ಯಾರಿ ಸಾಹಿತ್ಯಗಳು ಕವನವಾಚನ ಮಂಡಳಿಯರು ಪುತ್ತೂರದ ವಕೀಲರಾಗಿನ ನೂರುದ್ದೀನ್ ಸಾಲ್ಮಾನ್ ಇವರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೂ ಪ್ರೀತಿಪೂರ್ವಕವಾದ ಎದುಕೊಂಡಿಲ್ಲ ಅಂಚನೆ ವಿಶೇಷವಾಗಿನ ಇಲ್ಲಿ ಕೊಂಕಣಿ ಭಾಷೆಗಳು ಕವನವಾಚನ ಮಂಡಳಿಯರು ಪುತ್ತೂರದ ವಕೀಲರಾಗಿನ ಗೌರೀಶ್ ಚಂದ್ರ ಶಾಮು ಇವರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೂ ಪ್ರೀತಿಪೂರ್ವಕವಾದ ಎದುಕೊಂಡಿಲ್ಲ ಹವ್ಯಕ ಭಾಷೆಗಳು ಕವನವಾಚನ ಮಂಡಳಿಯರು ಪುತ್ತೂರು ವಕೀಲರ ಸಂಘದ ಸದಸ್ಯರಾಗಿನ ಯುವ ವಕೀಲೆ ಶ್ರೀಯುತ ಉದಯ ರವಿ ಇವರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೂ ಪ್ರೀತಿಪೂರ್ವಕವಾದ ಎದುಕೊಂಡಿಲ್ಲ ಅಧ್ಯಕ್ಷರಾಗಿನ ಜಗನ್ನಾಥ ರೈ ಇವರನ್ನ ಪತ್ನಿ ಧರ್ಮಪತ್ನಿ ಶ್ರೀಮತಿ ಸ್ವಾತಿ ಜೆ ರೈ ಇವರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೂ ಪ್ರೀತಿಪೂರ್ವಕವಾದ ಎದುಕೊಂಡಿಲ್ಲ ಅಂಚನೆ ವಿಶೇಷವಾಗಿನ ನಮ್ಮ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿನ ದಕ್ಷಿಣ ಕನ್ನಡದ ತುಳು ಭಾಷೆ ಕವನವಾಚನ ಮಂಡಳಿಯರು ಪುತ್ತೂರು ವಕೀಲರ ಸಂಘದ ಮನೋದ ಕುರಿತಾಗಿನ ಅಂಚನೆ ವಿವಿಧ ಸಂಘ ಸಂಸ್ಥೆಗಳ ಪುಣಂಚಿನ ಮಹೇಶ್ ಕೆ ಸವಣೂರು ಇವರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೂ ಪ್ರೀತಿಪೂರ್ವಕವಾದ ಎದುಕೊಂಡಿಲ್ಲ श्री गोवर्धन नायक मेरे ಕಂಡು ತುಬಿ
ಗುಂಪು ಇನ್ನಿತ ಕಾರ್ಯಕ್ರಮಟು ಮಾಂತೆರ್ಲ ಸೇರ್ತಿಪ್ಪೇರು ಆಂಡ ನಮ್ಮ ಪಾತೆರ್ನ ಭಾಷೆ ತುಳು ಭಾಷೆ, ನಮ್ಮ ಸಂಸ್ಕೃತಿ ತುಳು ಸಂಸ್ಕೃತಿ. ಆಂಡ್ ನಮ್ಮ ಪಾತೆರ್ನ ಓಡೆಗೆ ಪೋಂಡ್ಲ ತುಳುತ್ತಕ್ಲಿತ್ತೇರಂಡ ನಂಗೆ ಕೊಂಚ ಖುಷಿ ಆಪುಂಡು. ಆ ಪರದೇಶಕ್ಕೆ ಪೋಂಡ್ಲ ತುಳುಂದು ಬಣ್ಣ ಕೂಡಲೇ ನಮ್ಮ ಆಕಳ್ಟ ಪೋತು ಪಾತೆರು ತುಳುಟ್ಟು ಪಾತೆರುವೋ ಅವು ಒಂಜಿ ಮನಸ್ಸಿಗೆ ಸಂತೃಪ್ತಿ ಇಕ್ಕೊಂಡು ಆ ತುಳು ಭಾಷೆದ ಪೊರ್ಲು ಬೇತೆ ಆ ಭಾಷೆ ಇಟ್ಲ ನಂಗೆ ತಿಕ್ಕುಜಿ ಆತ ಪೊರ್ಲುದ ಭಾಷೆ ತುಳು ಭಾಷೆ. ಇಂದಕ್ಕೆ ಈ ತುಳು ಭಾಷೆಗೆ ಅಥವಾ ತುಳು ರಾಜ್ಯ ಬಂಡತಿತ್ತಂಡಿಗೆ ಇಂದಕ್ಕೆ 1000 ವರ್ಷದ ಇತಿಹಾಸ ಇತ್ತಂಡಿಗೆ. ಏಪ ಬಂಡ ವಿಜಯನಗರ ತಕಲ್ನ ಆಳ್ವಿಕೆ 1336 ಅನ್ನೋ ಸುರಾತಂಡು ಆ ಇಕ್ಕದುಂಬು 1000 ವರ್ಷದ ಇತಿಹಾಸ ನಮ್ಮ ತುಳು ರಾಜ್ಯಗೆ ಇತ್ತಂಡಿಗೆ. ತುಳು ರಾಜ್ಯ ಇಂದುವೆ ಓವು ಬಂಡ ನಮ್ಮ ಭಟ್ಕಳಡ್ತಿ ಇಂಚಿಗೆ ಕಾಸರಗೋಡ್ದ ಬಡಗರ ಬಂಡದು ಉಂಡು. ಆಡೆಮುಟ್ಟ ತುಳು ರಾಜ್ಯನೇ ಆತಿತ್ತನಿಗೆ. ಇಂದಟ್ಟು ಹಲವಾರು ರಾಜರ್ನಕಲು ಆಳ್ತೇರು, ತುಳುತ್ತ ರಾಜರ್ನಕಲು ಆಳ್ತೇರು. ಅಕಲ್ನ ಪುದರ್ಲ ಬರೆಯುವಂತೆ ಏನು ತೆರೀತು ಬರೆಯುವಂತೆ ಅವನ್ಲ ಪನ್ಪೆ ಏನು ಏರಂದು ಆ ತುಳು ರಾಜರ್ನಕಲ್ನ ಪೈಕಿ 4 ಜನತ ಪುದರ್ ಏನಡ ಉಂಡು. ಅವು ಏರಂದು ಬಂಡ ದತ್ತಾಳುವೇಂದ್ರ ಶೀಮಾರ್ ಪಂಡತು ಸುರೂತ ರಾಜರು, ಬುಕೋರಿ ಪಟ್ಟಿಯೊಡೆಯ ಪಂಡತು ಬುಕ್ಕೊಂಜಿ ರಾಜರು ಸೋಯಿದೇವ ಪಂಡದು, ವೀರ ಕುಲಶೇಖರ ಪಂಡತು ಒಂಜಿ ರಾಜರು, ವೀರ ಪಾಂಡ್ಯದೇವ ಪಂಡತು ಒಂಜಿ ರಾಜರು. ಮುಕ್ಳು ಪುದರ್ ಪೋಯಿನಕಲು 1000 ವರ್ಷೋಟು ಬೇತೆಲ್ಲ ರಾಜರ್ನಕ್ಲಿತ್ತರು ಆಂಡ ಮುಕ್ಳು ಹೆಚ್ಚ ಪುದರ ಪೋಯಿನಕ್ಲು ಅವು ಅತ್ತಂತೆ ಈ ಸೋಯಿದೇವರನ ತಂಗಡಿ ಚಿಕ್ಕಾಯಿ ತಾಯಿ ಪಂಡತು ವರ್ತಿ ಆರ್ಲ ಆಳ್ತೇರಿಗೆ ರಾಣಿ ಆತು. ಅವತ್ತಂತೆ ಲಾಸ್ಟ್ದಾರ್ನ ಪಾಂಡ್ಯದೇವ ಅಂತ ಪಂಡತ್ತೆ ಆರ್ನ ಬುಡದಿ ಮಹಾದೇವಿ ಬಲ್ಲ ಮಹಾದೇವಿ ಪಂಡತ ಆರ್ಲ ಆಳ್ತೇರು. ಆಯ್ತವರು ರಾಜರ್ನಕ್ಲು ರಾಣಿಯರು ಈ ತುಳು ರಾಜ್ಯನ ಆಳ್ನಕ್ಲು. ಈ ತುಳು ರಾಜ್ಯ ಸ್ಟಾರ್ಟ್ ಆಯ್ನ ಅಲೂಪ ರಾಜೇ ಪಂಡದು. ಅಲೂಪ ರಾಜರಡ್ತು ಸುರಾಂಡ್ ವಿಜಯನಗರದ್ದು 1000 ವರ್ಷ ದುಂಬು. ಈ ರಾಜ ಅವು ಇಂದತ್ತ ರಾಜಧಾನಿ ನಮ್ಮ ಒಂದು ಆತಿತ್ತನಿಗೆ ಮುಲ್ಪ ಬಾರ್ಕೂರು ಮುಲ್ಪನೇ ಮುಟ್ಟ ಉಡುಪಿಡ್ತು ಒಂಚೂರು ದುಂಬ ಪೋನಾಕ 17 ಕಿಲೋಮೀಟ್ರ್ ಪೋನಾಕ ಬ್ರಹ್ಮಾವರ ಹೊಡ್ತು ರೈಟ್ ಸೈಡ್ಗೆ ಪೋತು ಉಳೈ ಪೋನಾಗ ಬಾರ್ಕೂರು ತಿಕ್ಕೊಂಡು ಸೀತಾ ನದಿ ಪನ್ಪುನ ಸಂಕಡ್ತು ನೆಕ್ಸ್ಟ್ ಬಾರ್ಕೂರು ಸ್ಟಾರ್ಟ್ ಆಪಂಡು. ಮುಲ್ಪ ಅಭಿವೃದ್ಧಿ ಏತಂದು ಬಂಡ ಹಂಪಿಡು ವಿಜಯನಗರ ರಾಜರು ಅಭಿವೃದ್ಧಿ ಮಾಲ್ತನ ಹಂಪಿದ ಲೆಕ್ಕನೇ ಇತ್ತಿಂಡಿಗೆ ಬಾರ್ಕೂರು ದುಂಬು. ಬೇರ ಕೃಷಿ ವ್ಯಾಪಾರ ವಹಿವಾಟು ಅವು ಇಂದು ಪೂರ ಭಾಳ ಭಾರಿ ಅಭಿವೃದ್ಧಿಗೆ ಎಂಚ ಬಂಡ ಈ ಸೀತಾ ನದಿಟ್ಟು ಪರದೇಶೊಡ್ತು ಮಲ್ಲ ಕಪ್ಪಲ್ ಬರೋಂತಿತ್ತಲಿಗೆ ಕಪ್ಪಲ್ ಬಂಡ ಹಡಗು ಸೀತಾ ನದಿ ಆಟ ಬತ್ತದು ಪರದೇಶ ಹೊಡ್ತು ಸಾಮಾನು ಕೊಂಡದ್ದು ಮುಲ್ಪ ಬೇರೆ ಮಾಲ್ಪೇರ ಮುಲ್ಪಡ್ತು ಕೊಂಡು ಪುನಃ ಅರಿ ಬುಕ್ ಎಡ್ಡೆ ಮುಣಿಚಿ ಅವು ಇಂದು ಪೂರ ಮುಲ್ಪಡ್ತು ಟ್ರಾನ್ಸ್ಪೋರ್ಟ್ ಆಪುನೆ ಪರದೇಶಕ್ಕೂ ಅಂಚಿಡ್ದು ಬರ್ಪುನೆ ಬಂಗಾರು ಬೊಳ್ಳಿ ಬುಕ್ ಕುದುರೆ ಒಂಟೆ ಪೂರ ಎಕ್ಸ್ಚೇಂಜ್ ಆವಂತಿತ್ತನಿಗೆ ಅಂಚಿನ ಮಲ್ಲ ವ್ಯಾಪಾರ ಕೇಂದ್ರ ಬಾರಕೂರು ಆತಿತ್ತಂಡು. ಈ ಬಾರಕೂರಕ್ಕೆ ಒಂಜೇ ಪುದರತ್ತು ಬಾರಕೂರ ಬಂಡದು ಬೇತೆಲ್ಲ ಪುದರಿತ್ತೊಗೆ ಇಂದಕ್ಕೆ ಬಾರಕೂರು ಬಾರಕನೂರು ಪಕನೂರು ಬಾರಹ ಕನ್ಯಾಪುರ ಇಂಚಿನ ಪೂರ ಪುದರ್ಲಿತ್ತೋ ಬೇತೆ ಪುದರ್ಲಿತ್ತ ಈ 1000 ವರ್ಷಡು ಕಡೆಗೆ ಇತ್ತೆ ಬಾರ್ಕೂರು ಬಂಡದು ಒಂಜೇ ಪುದರ್ ಒರಿತಂಡು.
ಅಂಚ ಬಾರ್ಕೂರು ಪತನಾಯರ ಸುರಾಯಿನೇ ವಿಜಯನಗರ ಪತನ ಆನಗ ಬಾರ್ಕೂರ್ಲ ಪತನಾಯರ ಸುರಾಂಡು ವಿಜಯನಗರದಕ್ಕೆಲ್ಲ ಆಡಳಿತಕ್ಕೂ ಇಂದು ಸೇರುಂಡು 1336 ವಿಜಯನಗರದಕ್ಕೆಲ್ಲ ಆಳ್ವಿಕೆಗೆ ಸೇರುಂಡು ಐಡುಕ ವಿಜಯನಗರದಕ್ಕಲು ಇಂದಿನ ಆಳ್ವಿಕೆ ಮಾಲ್ಪೇರ ರಡ್ಡು ಭಾಗ ಮಾಲ್ತೇರಿಗೆ ತುಳು ರಾಜ್ಯನ ರಡ್ಡು ಭಾಗ ಮಾಲ್ತೇರು ಒಂಜಿ ಭಾಗ ಕಾಪುಡ್ತು ಬಡ್ಕಳ ಮುಟ್ಟ ಬುಕ್ಕೊಂಜಿ ಭಾಗ ಕಾಪುಡ್ತು ಕಾಸರಗೋಡ್ದ ಬಡಗರ ಬುಟ್ಟ ರಡ್ಡು ಭಾಗ ಮಾಲ್ತದ್ದು ರಡ್ಡು ಗವರ್ನರ್ ನಕ್ಲೆಂತಿಯರು ರಡ್ಡು ಗವರ್ನರ್ ನಕ್ಲ ಅಕಲ್ನ ಬುದರ್ಲ ಕೊಡ್ತೀರಿ ಯಾನು ಒಂಚೂರು ಇಂದು ಇತಿಹಾಸದ ಇಂದು ತೂನಕ ಕೋಡೆ ಅಕಲ್ನ ಪುದರ್ಲ ತಿಕ್ಕಂಡು ಯಾನಿಂದು ದಿಂಜ ಉದ್ದಗೊಂಡ ಪೂಜೆ ದಾಯಬಂಡ ಮಾಂತರಿಕಲ ಭಾಷಣ ಮಲ್ಪನ ಅವಕಾಶ ತಪ್ಪುಂಡು ಆ ಹಿಡ್ದವರು ಇಂದು ರಾಜ್ಯಪಾಲರು ಪಂಡ ಆಕ್ಲಿಕ್ಕೆ ಮಹಾಪ್ರಧಾನರು ಪಂಡದ ಪಂಡಿತರಿಗೆ ಒರಿ ಬಾಚಣೆ ಪಂಡದು ಬುಕ್ಕೋರಿ ಆ ಅಣ್ಣಪ್ಪ ಪಂಡದು ಮುಕ್ಳು ಪುದರ್ ಬೈನಾಗಲು ಈ ರಡ್ಡು ಭಾಗ ಬಾರ್ಕೂರ್ತ ರಾಜಧಾನಿ ಬಾರ್ಕು ಹಂಚಿದ ಕಾಪುಡ್ತು ಭಟ್ಕಳ ಮುಟ್ಟದ ಇಂದತ ಭಾಗತ ರಾಜಧಾನಿ ಅವು ಆತಿತ್ತಂಡು ಬಾರ್ಕೂರು ಇಂಚಿದ ರಾಜಧಾನಿ ಕುಡ್ಲ ಮಂಗಳೂರು ಅಂಚಾತ ಮಂಗಳೂರ್ಲ ಇತ್ತೆಲ್ಲ ಮಂಗಳೂರು ಫೇಮಸ್ ಆತೆ ಉಂಡು ಅಂಚಿಗೆ ಬಾರ್ಕೂರು ಮಾತ್ರ ದುಂಬುದ ಅಭಿವೃದ್ಧಿ ಇಜ್ಜಿ ಒಂಜಿ ಹಳ್ಳಿ ಆತ ಮಾರ್ಪಾಡ ಆತಂಡು ಅಂಚ ಅವು ಅತ್ತಂತೆ ಇಂದಿನ ಬಾರ್ಕೂರ್ಡು ಏಕದಳ ಖಾನ್ ಪಂಡದು ಒಂಜಿ ಮುಸ್ಲಿಂ ಎಂಬೆರ್ಲ ಆಡಳಿತ ಮಲ್ತೆರಿಗೆ ಅಂಚ ಮಾಂತಿರ್ಲ ಈ ತುಳು ದೇಶನು ತುಳುವೆರಾತ ಆಡಳಿತ ಮಲ್ತದೇರು ಅಂಚಂಡು ತುಳು ರಾಜ್ಯ ಇತ್ತೆ ಎಂಕ್ಲ ಮರತದ ಅಂಚ ಇಂಚಿನ ಕಾರ್ಯಕ್ರಮ ತಾವರ ಎಂಕ್ಲಕ್ಕೆ ತುಳುತ ಒಂಜಿ ನೆನಪು ಬಿಟ್ಟಾಪನ ತುಳು ವಾಪಸ್ ದುಂಬುತ ಇತಿಹಾಸನು ನಮ್ಮ ನೆನಪು ಮಾಲ್ಪುನ ಅಂಚಿನ ಒಂಜಿ ಅವಕಾಶ ಈ ರಡ್ಡು ಪಾತೆರ ಇಂದುಲ ನನ್ಲ ಸುಮಾರು ಬರೆಯುವಂತ ಏನು ಮುಲ್ಪ ಬರೆ ನನೊಂಜಿ ಪಂಡ ಅಗತ್ಯದ ವಿಷಯದ ಆಯ್ದ ಬಂಡ ಇಂದು ಈ ಕಟ್ಟು ಸ್ಟಾರ್ಟ್ ಆಯ್ನೆ ಮಕ್ಕಳಗಟ್ಟು ಇಡೀ ದೇಶೋಟ ಮಕ್ಕಳಗಟ್ಟು ಚಾಲ್ತಿಟ್ಟಿತ್ತುಂಡು ಈ ತುಳು ರಾಜ್ಯೋಟು ಒಂಜಿ ಕತೆ ನಡ್ತುಂಡು ಆಯ್ದು ಬುಕ್ಕ ಅಳಿಯಕಟ್ಟು ಬಂಡದು ಸ್ಟಾರ್ಟ್ ಆಂಡು ಈ ಅಳಿಯಕಟ್ಟು ಸ್ಟಾರ್ಟ್ ಆಯ್ನೆ ಅರಂತಡ ಪಣಪುನ ಒಂಜಿ ಊರು ಅಲ್ಪದ ರಾಜರು ಅವ್ರನ್ನ ಪುದಾರು ಇಂಚಿನ ಬರೆಯುವಂತೆ ಅವ್ರನ್ನ ಪುದಾರು ಆರೆಗೆ 7 ಜನ ಆಣ್ಜೋಕ್ಲಿಗೆ 7 ಜನ ಆಣ್ಜೋಕ್ಲು 6 ಬೇರೆ ಮಲ್ಪಡೊಂದು ಒಂಜಿ ಮಲ್ಲ ಕಪ್ಪಲ್ ಕಟ್ಟಾಯರು ಪರದೇಶಕ್ಕೆ ಕಡಪಡಿಯರ ಸಾಮಾನು ಪೂರ ದಿಂಜಾಯರು ನೀರಿಗೆ ಜಪ್ಪುಡ್ನಾಕ ಕಪ್ಪಲ್ ಮೆದ್ಕುಜಿ ದಾನೆ ಮಲ್ತಿರ್ಲ ಅಂಚಿ ಇಂಚಿ ಪೋಪುಜಿ ಬುಕ್ಕ ಪೋತು ಜ್ಯೋತಿಷ್ಯರ ಪ್ರಶ್ನೆ ತೂನಾಗ ಐಟೊಂಜಿ ಭೂತ ಉಂಡು ಅವು ಪೋಯರ ಬುಡ್ಪುಜಿ ಕಪ್ಪಲ್ನು ಐಕೆಂಚಿನ ಅವಡು ಐಕೊಂಜಿ ನರಬಲಿ ಕೊರಡು ಪಂಡದು ಜ್ಯೋತಿಷ್ಯರ ಪಂಡರಿಗೆ ಅಂಚ ನರಬಲಿ ಏರು ಇಬ್ಬರನ್ನ 7 ಜೋಕ್ಲು ಆಣ್ ಜೋಕ್ಲು ಉಳ್ಳೇರತ್ತ ಐಟು ವರಿಯನ್ ನರಬಲಿ ಮಾಲ್ಪುಕೋ ಪಂಡದು ಆರ್ನ ಬುಡತಿಡ ಕೇಣಿಯರ ಬಂಡೇರು ಪೋಯರು ಕೇಣಿಯರ ಪೋನಾಗ ಬುಡತಿ ಎನ್ನ ಜೋಕ್ಲೆ ನೆನ್ ಕೊರ್ಪುಜಿ ಇರು ದಾಲ ಮಲ್ಪುಲೆ ಪಂಡದು 6 ಬುಡತಿ ಜೋಕ್ಲೇನು ಪೂರ 7 ಜನ ಜೋಕ್ಲೇನಲ್ಲೈತು ಅಂತೂ ಬೇತೆಗಡಕ್ಕೆ ಪೋಯರು ರಾಜರಿಗೆ ಬೇಜಾರಂಡು ಆತಿಪ್ಪುನಕ ಈ ಬೇಜಾರದ ವಿಷಯ ಆರ್ನ ತಂಗಡಿಗೆ ತೆರಿಂಡು ಆರ್ನ ತಂಗಡಿಗೆ ಒಂಜೇ ಆಣ್ಬಾಲ ಇತ್ತನೆ ತಂಗಡಿ ಕೂಡಲೇ ಆಣ್ಬಾಲೆನ್ಲೇತೊಂದು ಬತ್ತದ ಎನ್ನ ಬಾಲೆನ ನರಬಲಿ ಕೊರ್ಲೆ ಪಂಡದ ರಾಜರಡ ರಾಜರಿಗೆ ಭಾರಿ ಬೇಜಾರಾಂಡು ಆಂಡ ದಾನೆ ಮಲ್ಪನೆ ಬೇತೆ ಉಪಾಯ ಇದ್ದಿ ಕಪ್ಪಲ್ ಪರದೇಶ ಕಡಪುಡೋಡು ಈತ ಮಲ್ಲ ಸಾಮಾನು ಪುರದ ಇಂಜಾತ ಆತನ ನೀರಿಗೆ ಜಪ್ಪುಡ್ದಾತಂಡು ನರಬಲಿ ಕೊರ್ಕ ಪಂಡದು ಆ ಆಣಬಾಲೆನ ಕೊಂಡೊತ್ತು ನರಬಲಿ ಕೊರಿಯರ ಆನಕ ಭೂತ ಪ್ರತ್ಯಕ್ಷ ಅಂಡಿಗೆ ಪಂಡಂಡಿಗೆ ಎಂಕ ನರಬಲಿ ಬೋಡ್ಚಿ ಎಂಕ ನೀ ಮಾಲ್ತನ ಈ ಇಂದಟ ನಿನ್ನಟ ಭಾರಿ ಒಂಜಿ ಖುಷಿ ಆತಂಡು ನರಬಲಿ ಕೊರಡುಂದಿಜ್ಜಿ ನನ್ನ ಕಪ್ಪಲ ಪೋಪುಂಡು ಕಪ್ಪಲ ಪೋವಾಡು ಪಂಡದು ಭೂತ ಪಂಡದ ಅನಗ ಕಪ್ಪಲ ಪಿದಾಡ್ನಿಗೆ ಅಂಚ ಇಂಚಿನ ಒಂಜಿ ಸತ್ಯಕತೆ ನಡತ್ತಿನ ಊರು
ಬಾರ್ಕೋರು ಬುಕ್ಕ ಹಿಡ್ದು ಬುಕ್ಕ ಈ ಅಳಿಯಕಟ್ಟು ತಂಗಡಿ ನಮಗೆ ಆಡಳಿತ ಆವಡೊಂದು ರಾಜರು ಕುಲ್ಲಾಯರು ಹಿಡ್ದು ಬುಕ್ಕ ತಂಗಡಿ ನಮಗಕ್ಕೆ ರಾಜ್ಯ ವಹಿಸಾತ್ ಕೊರಿಯರು ಹಿಡ್ದು ಬುಕ್ಕ ರಾಜರ ಕಟ್ಟಪಡೆ ಮಾಲ್ತರಿಗೆ ನನ್ನ ಇನ್ನಿಡ್ದುಂಬು ಮುಲ್ಪ ಅಳಿಯಕಟ್ಟು ಮಕ್ಕಳ ಕಟ್ಟು ಇಜ್ಜಿ ಮೆಗ್ದಿನ ಜೋಕ್ಲಿಗೆ ಅಧಿಕಾರ ಪಂಡದ ಅಂಚ ಅಳಿಯಕಟ್ಟು ನಾಂದಿ ಈ ತುಳು ರಾಜ್ಯ ಹೊಡ್ತ ಅವರ ಆಂಡು ಏನು ಈ ರಡ್ಡು ಪಾತ್ರ ಪನ್ನೀರ ಅವಕಾಶ ಕೊರ್ನಕ್ಕೆ ಎಂತ ದಿಂಜ ಕೃತಜ್ಞತೆ ಕೊರ್ಪೆ ಅವತ್ತಂತೆ ಇನ್ನಿತ ಕವಿಗೋಷ್ಠಿಟ್ಟು ಮಾಂತ ಕವಿಕ್ಲೆಕ್ಲ ಒಂಜಿ ಶುಭ ಹಾರೈಸ ಪೇ ಬಂಡದು ಎನ್ನ ರಡ್ಡು ಪಾತ್ರ ಮುಗಿಪುವೆ ಮಿತ್ತ ಚಾವಡಿಡು ಆಸೀನರಾಯನ ಅಂಚನ ಈ ಕಾರ್ಯಕ್ರಮದ ಗುರಿಕರ್ರೆ ಅಂಚನೆ ಮಿತ್ತ ಚಾವಡಿಡು ಉಪ್ಪುನಂಚಿನ ಮಾತ ಎನ್ನ ಮೋಕೆದ ಬಂದುಲೆ ಅಂಚನೆ ವೇದಿಕೆದ ಮುಂಭಾಗದ ಪುಣಂಚಿನ ಮಾತ ಸೇರ್ನಂಚಿನ ತುಳು ಅಪ್ಪೆ ಜೋಕುಲೆ ಯಾನ ತುಳುತ ಬಗ್ಗೆ ಜಾಸ್ತಿ ಪಾತೆರ ಪೋಪುಜಿ ದಾಯಕ ಬಂಡ ನನಾತ್ ಮಲ್ಲ ಮಲ್ಲ ಪಾತೆರ ನಕಲು ಉಪ್ಪು ನೆಡ್ದಾತ್ ಯಾನ್ ಈ ತುಳು ಬುಕ್ಕ ತುಳು ನಾಡು ಇಂದೆತ ಬಗ್ಗೆ ಓವೇ ವಿಚಾರಣೆ ಏನು ಪಂಡ್ರ ಪೋಪುಜಿ ಆತ ಉದ್ಘಾಟಕರು ಪಂಡಿರು ತುಳುನಾಡದ ಬಗ್ಗೆ ಈ ತುಳುನಾಡು ಆಟಿನ ಮನ್ಪಣ ಒಂಜಿ ಆಚರಣೆ ಅತಂಡ ಆಟಿ ತಿಂಗಳು ಈ ಆಟಿ ತಿಂಗಳು ಈ ಆಚರಣೆಯಲ್ಲಿ ಪೂರ ದಾಯ ಬತ್ತ ಪನ್ಪಣ ಬಗ್ಗೆ ಒಂಜಿ ಚೂರು ಪನ್ವೆ ಈ ಆಟಿ ತಿಂಗಳು ಪಂಡ ಈ ತುಳುನಾಡು ತುಳುವೆರೆಗೆ ಒಂಜಿ ಕ್ಯಾಲೆಂಡರ್ ದುಂಬುಡ್ದೆ ಹಿರಿಯಾಕ್ಲ್ ಮಲ್ತನಂಚಿನ ಒಂಜಿ ಕ್ಯಾಲೆಂಡರ್ ಐಟ್ ಪಗ್ಗು ಬೇಷ ಕಾರ್ತೆಲ್ ಆಟಿ ಸೋನ ನಿರ್ನೆಲ ಬಂತೆಲ್ ಜಾರ್ತೆ ಪೆರಾರ್ದೆ ಪೊಣ್ಣಿ ಮಾಯಿ ಸುಗ್ಗಿ ಅಂತೆ ಐಟ್ 4ನೇ ತಿಂಗಳು ಈ ಆಟಿ ಬರ್ಪಣ ಈ ಆಟಿಂದ ಪಂಡ ಭಾರಿ ಬಂಗದ ತಿಂಗಳಿಗೆ ದುಂಬದಕ್ಲಿಗೆ ಈ ಆಟಿಡ್ ವನಸು ಮಲ್ಪೆರ ತೆನಸು ಇಜ್ಜಾಂದಿನಂಚಿನ ಸಮಯಗೆ ಆ ಕಷ್ಟ ಕಾಲಡ್ ಪ್ರಕೃತಿಡ್ ತಿಕ್ಕುನಂಚಿನ ವಾ ಪ್ರಕೃತಿಡ್ ದಾದಮತ ಈ ಸಸ್ಯ ಜನ್ಯ ಒಂಜಿ ಆಹಾರ ತಯಾರು ಮಲ್ಪೆರ ಆಪುನಂಚಿನ ಸಸ್ಯಲ್ ಐಟ್ ಬೋಡಾಯಿನಂಚಿನ ಆಹಾರನ ತಯಾರು ಮಲ್ತೊಂದು ಐಟ್ ಬಂಜಿ ದಿಂಜ ಒಂದು ಸಮಯ ಕಲೆ ಹೊಂದಿತ್ತೀರಿ ಅವು ಕಷ್ಟದ ತಿಂಗಳು ದಾಯಿಗೆ ಪಂಡ ಒವೇ ಒಂಜಿ ಆಹಾರ ಪದಾರ್ಥಲು ಆ ಆಟಿಗಾನಾಗ ಒರಿಯೊಂದಿಜ್ಜಂಡು ಅವು ಮುಗಿಯೊಂದಿತ್ತಂಡೆ ಅಂಚಾದ ಆಟಿಡ್ ಈ ಏತ್ ಸಸ್ಯ ಸಂಬಂಧಪಟ್ಟನಂಚಿನ ಆಹಾರ ಲವಡು ಅತ್ತಂದಂಡ ಈ ಮರಿಯಾಲಡ ಮೂಡುನಂಚಿನ ಕೆಲವೊಂಜಿ ಪ್ರಕೃತಿಡ್ ಮೂಡುನಂಚ ಪ್ರಕೃತಿ ಭಾರಿ ಮೆತ್ತನಾದ ಪುಣಿಗೆ ಭೂಮಿ ಮಾರಿ ಮೆತ್ತನಾದ ಪುಣಿಗೆ ಆ ಸಮಯಡ್ ಮೂಡುನಂಚಿನ ಸೊತ್ತುಲೆನ್ನು ದೆತೊಂದು ಆಹಾರವಾದ ಐನ ಸ್ವೀಕಾರ ಮಲ್ತೊಂದಿತ್ತೇರೆ ಇತ್ತದಾದ ಆತನ ಪಂಡ ಈ ಆಟಿನ ಪನ್ಪುಣವು ಇತ್ತದ ಜವನೆರೆಗೆ ಅವು ಗೊತ್ತಿಜ್ಜಂದ ನಡೆದಾತ ಐನು ನಮ್ಮ ತೆರಿಪಾದ ಕೊರಡು ಪನ್ಪುಣ ಉದ್ದೇಶಗೋಸ್ಕರ ಇಂಚಿನ ಒಂಜಿ ಕಾರ್ಯಕ್ರಮನ ನಮ್ಮ ಮಲ್ತೊಂದುಲ್ಲ ಆ ಇತ್ತೆದ ಯುವ ಪೀಳಿಗೆಗೆ ಈ ಆಟಿನ ಪಂಡ ದಾದ ಐನು ತೆರಿಪಾಯರಾಗ ಬೋಡಾದ ಇಂಚಿನ ಕಾರ್ಯಕ್ರಮ ಮಲ್ತೊಂದುಲ್ಲ ಸುಮಾರು ಜನ ಬೇತೆ ಬೇತೆ ಕಾರ್ಯಕ್ರಮಲಿಡು ಪನೋನುಪ್ಪೇರು ಆಟಿಡು ನಮ್ಮ ಎಂಜಿನ ಆಹಾರ ಪದಾರ್ಥನ ಮಲ್ತೊಂದಿತ್ತನ ಐನು ಇನಿ ಕ್ಯಾಟ್ರಿಂಗ್ ದಗ್ಲೆಟ ಪಂಡದು ಮಲ್ಪ ಒಂದಿಲ್ಲ ಅಂದ ಇನಿ ಕ್ಯಾಟ್ರಿಂಗ್ ದಗ್ಲೆಟ ಪಂಡದು ಮಲ್ಪವನ್ನ ಔಚಿತ್ಯ ದಾದನ್ ಪಂಡ ಇನಿ ಇಲ್ಲಡು ಜೋಕ್ಲೆಗಾವಡು ಆತನ ಇಲ್ಲಡಿಪುನ ನಮ್ಮ ಇಲ್ಲದಕ್ಲೆಗಾವಡು ಐನು ಮಲ್ಪರ ಗೊತ್ತಿಜ್ಜಿ ಐಕೋಸ್ಕರ ಕ್ಯಾಟ್ರಿಂಗ್ ಇಡು ಮಲ್ತದೆ ನಮ್ಮ ಇನ್ನು ಕಾರ್ಯಕ್ರಮ ಮಲ್ತೊಂದಿಲ್ಲ ಆ ಅಂಚಿನ ಕಾರ್ಯಕ್ರಮದ ಒಂಜಿ ಹೊಸ್ತಿಲಿಡು ನಮಲ್ಲ ಐನೆ ಈ ಕಾರ್ಯಕ್ರಮ ತುಳು ಆಟಿಡ್ ಈ ಬಹುಭಾಷಾ ಕವಿಗೋಷ್ಠಿ ದಾಯಗಿಂದ ಪಂಡ ಆಯ್ತಾ ಔಚಿತ್ಯ ದಾದ ಅಂದ ಪಂಡ ಈ ತುಳುನಾಡು ಪಣವು ಅಂಚನೆ ಭಾರಿ ವೈಶಿಷ್ಟ್ಯವಾದ ಇತ್ತು ನಾವು ತುಳುನಾಡು ಬೇತೆ ಬೇತೆ ಭಾಷೆದ ಬೇತೆ ಬೇತೆ ಜನಾಂಗದ ಬೇತೆ ಬೇತೆ ವರ್ಗಗೆ ಸೇರಿನಂಚಿನ ಜನಕ್ಕಲ್ಲಿ ಈ ತುಳುನಾಡು ಉಳ್ಳಾರೆ ಆ ತುಳುನಾಡು ಉಪ್ಪುನಂಚಿನ ಭಾಷೆನ ನಮ್ಮ ಒಂಜಿ ತೆರಿಪಾವನಂಚಿನ ಉದ್ದೇಶ ಐಟು ಉಪ್ಪುನಂಚಿನ ಸಾಹಿತ್ಯನ ತೆರಿಪಾವನಂಚಿನ ಉದ್ದೇಶಗೋಸ್ಕರ ಈ ಬಹುಭಾಷಾ ಕವಿಗೋಷ್ಠಿನ ದೀವಂದ ಅಂಚಾದ ನನಾತ್ ಜಾಸ್ತಿ ಪಾತೆರರ ನಮ್ಮ ಕಾರ್ಯಕ್ರಮದ ಗುರಿಕಾರರೇ ಉಳ್ಳೇರು ಅಂಚಾದ ಎಂಕ್ ಕೊರ್ನಂಚಿನ ಅವಕಾಶನ ಯಾನ ಈಡೆಗೆ ಮುಗಿತೊಂದುಲ್ಲೆ
ಅವಕಾಶ ಮಲ್ತುಕೊರ್ನಂಚಿನ ಈ ಪುತ್ತೂರು ವಕೀಲರ ಸಂಘದ ಪದಾಧಿಕಾರಿಗಳಿಗೆ ಅಂಚನೆ ನಮ್ಮ ಪೂರ ತುಳುವಪ್ಪೆ ಜೋಕುಲೆಗೆ ಸೊಲ್ಮೇನ ಸಂದ ಒಂದು ಎನ್ನ ಪಾತ್ರನ ಉಂತಾವೆ ಕನ್ನಡ ತುಳುಟು ಪಾತ್ರನ ತುಂಜ ಲೇಟ್ ಆಪಣದ ಒಂದು ಕನ್ನಡನೇ ಪಾತ್ರ ಒಂದುಳ್ಳೆ ಆಟಿ ತಿಂಗಳು ಹೇಳಿದರೆ ನಮಗೆ ಫಸ್ಟ್ ನೆನಪಾಗುವುದು ಆಟಿ ಕೆಲಂಜಾಳಿ ನಾವು ಚಿಕ್ಕ ಇರುವಾಗ ಎಲ್ಲಿ ಆ ಒಂದು ತಿಂಗಳ ಕಷ್ಟ ಕಾರ್ಪಣ್ಯಗಳನ್ನು ದೂರೀಕರಿಸಲಿಕ್ಕೆ ಮತ್ತು ಏನು ವಿಪತ್ತುಗಳುಂಟು ಅದನ್ನು ಓಡಿಸಲಿಕ್ಕೆ ಆಟಿಕೆಲಂಜ ಬರುವಾಗ ನಾವು ಕೇಳ್ತಿದ್ದಂಥದ್ದು ಆಟಿಕೆಲಂಜರ ಹಿಂದೆ ನಾವು ಓಡ್ತಿದ್ದದ್ದು ಮತ್ತೆ ಅದು ಬರ್ತಿದ್ದದ್ದು ದಸರಾ ಅದರಿಂದ ಮೊದಲು ಬರ್ತಿದ್ದದ್ದು ಈ ಆಟಿಯಲ್ಲಿ ನಾವು ಯಾವುದೇ ಜಾತಿ ಬದೆ ಇಲ್ಲದೆ ಆ ಆಟಿಕೆಲಂಜನೊಟ್ಟಿಗೆ ಹೋಗುವಂತಹ ಗದ್ದೆಯ ತೀರದಲ್ಲಿ ಹೋಗುವಂತಹ ದಿನಗಳು ಅದು ಕೂಡ ನೆನಪಿದೆ. ನಾನು ಕೃಷಿ ಕುಟುಂಬದಿಂದ ಬಂದವ, ಗದ್ದೆಗಳು ಕೂಡ ನಮಗೆ ಇತ್ತು. ಗದ್ದೆಯಲ್ಲಿ ಆ ನೇಜಿ ನಡುವಾಗ ಹಾಡುವಂತಹ ಆ ಪಾಡ್ದನಗಳನ್ನು ಬಹಳ ಭಕ್ತಿಪೂರ್ವವಾಗಿ ಹಾಡುವಂಥದ್ದನ್ನು ಕೇಳಿದ್ದೇನೆ. ಕೆಲವೊಮ್ಮೆ ಭಕ್ತಿಪೂರ್ವವಾಗಿ ಹಾಡುತ್ತಾ ಕೆಲವೊಮ್ಮೆ ಅವುಗಳು ತನ್ನ ಸ್ಮೃತಿಯನ್ನು ತಪ್ಪಿ ಹೋಗುವಂಥದ್ದು, ಅದು ಅವರಿಗೆ ಏನೋ ಆವರಿಸಿದೆ ಅನ್ನತಕ್ಕಂತಹ ಮಾತುಗಳನ್ನು ಕೇಳಿ ಮತ್ತೆ ನೀರು ಹಾಕುವುದು, ಇದನ್ನೆಲ್ಲವನ್ನ ವಾಡಿಕೆಯಾಗಿ ಕಂಡವ ನಾನು. ಹಾಗೆ ಅದರೊಟ್ಟಿಗೆ ಬೆರೆತು ಬಂದವ ನಾನು. ಹಾಗೆ ಈ ಒಂದು ಆಟಿಯ ಕೂಟದಕ್ಕೆ ನನ್ನನ್ನು ಕೂಡ ಇಲ್ಲಿ ಗೆಸ್ಟ್ ಆಗಿ ಕರೆದಿದ್ದಾರೆ. ನಿಮಗೆಲ್ಲರಿಗೂ ಶುಭವಾಗಲಿ. ಈ ಕಷ್ಟ ಕಾರ್ಪಣ್ಯಗಳು ನಾವು ಮೊದಲು ಬಹಳ ಹೀಟ್ ಎನ್ನುವಂತಹ ವಿಷಯ ಇತ್ತು. ಬೆಳಗ್ಗೆ ಒಂದು ದಿವಸ ಆಟಿಯ ದಿವಸ ನಮ್ಮ ತಂದೆ ತಾಯಿಯವರು ಈ ಸೌತೆಯನ್ನು ಬೆಲ್ಲದೊಟ್ಟಿಗೆ ಸೇರಿಸಿ ಒಂದು ದಿವಸ ಕುಡುವಂತಹ ಒಂದು ಪಾನಕ ಇತ್ತು. ಅದನ್ನು ಕುಡಿಯೋದು ಭಾರಿ ಖುಷಿ ಇತ್ತು. ಈಗ ಬೇರೆ ಬೇರೆ ಸ್ವೀಟ್ಸ್ಗಳು ಸಿಕ್ಕಿತ್ತು. ಆ ಸಮಯದಲ್ಲಿ ಅದು ಸಿಕ್ಕೋದು ಭಾರಿ ವಿಶೇಷವಾಗಿತ್ತು. ಅಂತಹ ದಿನಗಳನ್ನು ನೆನಪಿಸುವಂತಹ ಒಂದು ಆಟಿದ ಸೇರಿಗೆಗೆ ತಾವೆಲ್ಲರೂ ಬಂದಿದ್ದೀರಿ. ತಮಗೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೇನೆ. ಕವನನ 2 ಸರ್ತಿ ಓದಿಯರಜ್ಜಿ ಒರೋಣಿ ಓದೊಂದು ಪೋಲೆ ಬೊಕ್ಕ ನಮ್ಮ ವಿಶ್ಲೇಷಣೆ ಮಲ್ಪಗ ಸುರುಕಾದ ನಮ್ಮ ಹಿರಿಯ ಕವಿ ಮನೋಹರ್ ಕೆವಿ ಕನ್ನಡ ಕವನ ವಾಚನ ಮಲ್ಪಡು ಪಣದು ವಿನಂತಿ ಮಾಡ್ತೇನೆ. ಬಲೆ ಗುರಿಕಾರಿ ಪಣಲೆಕೊನೆ ಪೀಠಿಗೆ ಹೆಜ್ಜೆ ಅಂದೆ ಪಣಂದುಲ್ಲೆ ಹನಿಗವನಗಳನ್ನು ಓದಿ ಬೇಗ ಮುಗಿಸ್ತೇನೆ ಅಂತೇಳಿ ನಾನು ತೀರ್ಮಾನ ಮಾಡಿದ್ದೇನೆ. ಒಂದನೆಯದು ಮುಗಿಯದ ಕತೆ. ಕವನ ಬರೆಯುತ್ತಾ ಇದ್ದೆ, ಮೇಣದ ಬತ್ತಿ ಕರಗುತ್ತಿತ್ತು, ಪೆನ್ನಿನ ಶಾಯಿ ಇಂಗುತ್ತಿತ್ತು, ಖಾಲಿ ಹಾಳೆ ವಿಸ್ತಾರವಾಗುತ್ತಲೇ ಇತ್ತು, ಮನದ ಅಳಲು ಮಾತ್ರ ರೋಧಿಸುತ್ತಲೇ ಇತ್ತು. ಇನ್ನೊಂದು ಹಳವಂಡ ಅಂತ ಹೇಳಿದರೆ ಅದೊಂದು ಅದ್ಭುತ ಕಲ್ಪನೆ ಅಥವಾ ತೀವ್ರವಾದ ಬಯಕೆ ಅಂತೇಳಿ ಹೇಳ್ತಾರೆ. ಆ ಒಂದು ಶಬ್ದದ ಮೇಲೆ ಒಂದು ಬರೆದಿದ್ದೆ. ಕಳಕೊಂಡ ನೆನಪುಗಳನ್ನು ಹುಡುಕುತ್ತಿದ್ದೇನೆ ಗೆಳತಿ, ಗಲ್ಲದ ಮೇಲೆ ನೀ ಕಚ್ಚಿದ ಗಾಯದ ಗುರುತುಗಳಲ್ಲಿ, ಕಾಲದ ಕನ್ನಡಿ ಬೆರಕಿ ಹಳೇದನ್ನು ಮರೆಸಿಬಿಟ್ಟಿದೆ ಹೊಸ ಹಳವಂಡದಲ್ಲಿ. ಇನ್ನೊಂದು ಎಷ್ಟು ವ್ಯತ್ಯಾಸ ಅಂತೇಳಿ, ನಿನ್ನ ಕೋಪದ ಉರಿಗೆ ಸುಕ್ಕು ಮುಕ್ಕಾಗುವುದು ನನ್ನ ಚಿಗುರೊಡಲು, ನಿನ್ನ ಹುಣ್ಣಿಮೆ ನಗೆಗೆ ಉಕ್ಕಿ ಮೊರೆವುದು ನನ್ನ ಪ್ರೇಮದ ಕಡಲು. ವಂದನೆಗಳು. ಪ್ರಿಯರೆಗ್ಲ ಮಾತಾ ಬತ್ತಿನಂಚಿನ ಬಂಧುಲೆಗ್ಲ ನಮಸ್ಕಾರ ಪನೊಂದು ಭಾರಿ ಮೋಕೆಡ್ ಕಾತೊಂದಿಪ್ಪುನ ಕವನ ಎಕಡ್ದಿಂಚಿ ಲಿಸ್ಟ್ ತೂವೊಂದಿತ್ತೆ ಎನ್ನ ಲಾಸ್ಟಿಗೆ ಬರ್ಪುಣೊಂದು ಏನೊಂದು ಧೈರ್ಯದ ಕುಲ್ದಿತ್ತೆ ಸಡನ್ ಅದು ಲೆತ್ತೇರು. ಎಲ್ಲಿಯ ಕವನನು ಭಾರಿ ಕಷ್ಟಡ್ ಬರುತ್ತೆ. जो मिया समझ ले ओ इशारा कर लिया मैंने, जो मिया समझ ले ओ इशारा कर लिया मैंने, भरोसा बस तुम्हारा था तुम्हारा कर लिया मैंने, भरोसा बस तुम्हारा था तुम्हारा कर लिया मैंने, लहरे हौसले है रब है हिम्मत है दुआया है, लहरे हौसला है रब है हिम्मत है दुआया है, किनारे करने वालों से किनारा कर लिया मैंने, किनारा करने वालों से किनारा कर लिया मैंने. ये शायरी आपके लिए
हमारा अध्यक्षर के लिए। आप कहे तो कायनात की सारी खुशियाँ आपकी तरह मोड़ दो। आप कहे तो चांद सूरज भी तोड़ दो। आप कहे तो चांद सूरज भी तोड़ लो। इतना बस मेरी जान, या 2-3 झूठ और बोल दो। थैंक यू ऑल। ಸರಸ್ವತಿ ನೈಲಗ್ಯ ಶಿಲೆ ಗೌಡ ಸಾರೋ ಸತ್ ಬ್ರಾಹ್ಮಣ ಈ ಗುಪ್ತಗಾಮಿನಿ ಜಲ್ಲಿ ಅಮ್ಮಿ ತೀರಾ ಅಂತೂ ತೊಗ್ಗು ಐಲೆ ಉತ್ತರ ತಕುನು ದಕ್ಷಿಣಾಕ ತೀರಾ ಅಂತೂ ಅಶಿಲಿ ಹೇ ಜನ ನಿರುತ್ರೋಬಿ ಶ್ರಮಜೀವಿ ಬುದ್ಧೋಂತ ವಿದ್ಯಾವಂತ ಹೇ ಜನ ಪೂರ್ವ ಸುಕುನು ಕೊಚ್ಚಿ ಪಶ್ಚಿಮ ಸುಕುನು ಗೋವಾ ಅಮ್ಗೆಲ್ ಬೀಡು ವೆಂಕಟರಮಣು ದುರ್ಗಾ ಪರಮೇಶ್ವರಿ ಗಣಪತಿ ಅಮ್ಗೆಲೆ ಪ್ರೀತಿ ದೇವು ಜಲರಿ ಸ್ಥಳ ದೇವು ನಾಗು ಭೂತು ಕೊರಗಜ್ಜೆ ಅಮ್ಗೆಲೋ ದೇವು ಚಂದ್ರಮಾನ ಯುಗ ದಿಸುಕುನು ಕಾರ್ತಿಕ್ ಮಾಸ ಅವರೇಕ ಮಸ್ತ್ ಪರಬ ತಶೀಚಿ ಚರಡುವಾಕ ಬಾರಿ ಗಮ್ಮತ್ ಆಷಾಢ ಪರಬ್ನ ಹತ್ತು ಪಾಟ್ ಬಾರಿ ಪಾಪ ಪತ್ರೊಡೋ ಬಜ್ಜಿ ಕೀರ್ಲು ಹಪ್ಪಳು ಗಜ್ಬಜೋ मागीर असल सान सान गावा मेळची खाण ना फूल ना मड्ड्याक गरी ना फलवस्तू वर्षभरी पावसू कागदाची दोणी कुंटले नेरळे बिक्कंड चिंचोरो कल्लले बाल्याचे उडगासू हाव अंगी येवन जल्ले 32 वर्ष तेच मोगू तेच संभ्रमू तशी अस मागच्या शिले बेजार कोरनुकाची आजी पूरा वेज अस ಆನ್ಯುವಲ್ ಡಿನ್ನರ್ ಹಾಕ ಕುಂಕಡನೆ ಜಳಕೆಸ್ నేను ಬರೆಯುತ್ತಿನಾರು ಶಶಿಧರ್ ಆರ್ನ ಮಿಸೆಸ್ ಕರೆಕ್ಟ್ ಅಡ್ವೊಕೇಟ್ ಆರ್ನ ಬಡೇದಿಗೆ ಪೋಡು ಒಂದು ಬರ್ಸದ ವಿಷಯ ಪನಿ 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 ನೀರಾತ್ ಪನಿ ಪರಿತಿ ಪನಿ ಆಕಾಶ ಭೂಮಿತೋ ನಡುವಿತಿ ಸಂಬಂಧ ರವಿ ಸೋಜಂತಿ ಮೋಡಂತ ನಡುಟ್ಟು ಗುಡುಗು ಗಾಳಿ ಮಿಂಚಿ ಸೆಡಿಲಾತ್ ಪುಡೊತ್ತು ಆಡೊಂತು ಜಾರೊಂತು ಪನಿಯಾತ್ ಕಡಿತ್ ನೆಲ ಧೂಳು ನೆನೆತಾತ್ ಅಡಿಮಣ್ಣು ಹದ ಆತ್ ಫಲಭರಿತೋ ಹದೋ ಕುಳಿ ಕಜೋ ಪೊಡಿ ಮಣ್ಣು ಕೊಡಿ ಮುಂಗೆದ ಬಿತ್ತಾತ್ ಚಿಗುರು ಕಳೆ ಮುಗುಳು ಪಜಿರೊಂಜಾತ್ ಬಡವು ಬಂಜಿದ ಕಣ್ಣು ಸಂತೋಷಂತ ತಂಪಾತ್ ಬರಡು ಭೂಮಿಡೆ ಫಲಪಕ್ವ ಹಿಂಜಾತ್ ನೇಸರನ ನಯನೋ ಕೆಂಪೇರಿ ರಂಗಾತ್ ದೇವಲೋಕೋ ದೇವಾನುಗ್ರಹೋ ಮೊದಲಾತ್ ಇಳೆ ತಾಳ್ನ ಬುಳೆ ಬಂಗಾರ ಬಣ್ಣುಂಟು ನಲಿತಿ ಆಟಿದ ದಿನೋ ಪರ್ಬ ಆತ್ ತೋರಣೋ ಸಂಭ್ರಮೋ ನಮಕಾತ್ ಬಗೆ ಬಗೆದ ಒಣಸು ತಿನಸದ ಕೆಲವು ಈ ಸಮಯಂತ ವಿಶೇಷ ಉಂಟು ಆನಿದ ಬಂಜಿದ ಬಡವು ಇನಿ ನೆನೆಪುಣ ನಮೋ ಸಿರಿ ತನಂತ ಸುದಿನೋ ಈ ದಿನ ಧನ್ಯವಾದ ಮಾತರಿಗಳು ನಮಸ್ಕಾರ ಸತ್ಯಾನುಬಂಧ ಏನು ಅರವಸಿದೆ ಈ ಜನ ಇತ್ತುಕೊಂಡಂತ ಬಾರ್ದನಿ ಏನು ಇಡೆಗೆ ಯಾವ ಏನು ಕನ್ನಡ ಹತ್ರ ತುಳು ಕೊರಲಿ ಪಾತಿರ್ಪೇಂದ ಐಕೆ ಜನ ಅದನ್ನು ಮಂಡ್ಯರು ಆರ ಭಾಷೆ ಬಂದರು ಅಪ್ಪ ಏನು ಇಂಗ್ಲೀಷ್ ದಾಯಿ ಮಾರಿ ಆಟ ಇಟ್ಟು ಬರ ಲಾಸ್ಟಿಗೆ ಆರ ಭಾಷೆನೇ ಓದ್ಕೊಂಡೆ ಏನು ದಾದ ಮಾಡಿದೆ ಮಂಡ ಏನು ಮದ್ಮೆ ಅದನ್ನ ಆರ ಭಾಷೆದ ಪೊಣ್ಣನ್ನು ಇತ್ತೆ ಪೊಣ್ಣತ್ತು ಇತ್ತೆ ಪೊಂಜು ಆಲೇಡ ಒಂಜಿ ಯಾರನ್ನ ಕನ್ನಡ ಬರೆದು ಏನು ತರ್ಜಮೆ ಮಾಡ್ಕೋರು ಒಂದು ಬಂಡೆ ಅಂಚಾಲು ಅಯ್ನ ತರ್ಜಮೆ ಮಾಡ್ದು ಕೊಡ್ತಲ್ಲ ಇನ್ನು ಓದ್ಬೆ ದಾಲ್ ತಪ್ಪಿತ್ತು ಎಣ್ಣವು ತಾಳ್ನ ಮೂಳು ಆರ ಭಾಷೆ ಇತ್ತೀರಿ ಸೀಮಾ ಬೊಕ್ಕ ಪ್ರಿಯಾ ಕುಮಾರ್ ನಾಗರಾಜ್ ಬರ ಉಳ್ಳಿರು ಅಗ್ಲ ಬರ ಅಗ್ಲೇ ಮಳ್ತು ಹೇಳ್ದು ಪೊರ್ಲುಡು ಅಗ್ಲ ಮಳ್ತಿದ್ದೀರಿ ಮಳೆ ಬಾತು ಮಂಡದು ಭೂಮಿಗೆ ಇಳುತ್ತು ನೀರೇ ನೀರು ಅದು ಹುಟ್ಟತ್ತು ಹಸಿರು ಸೀರೆ ಚಂಡಿ ನೆಲಲಿ ಉಡ್ತು ಬೀಜ ಬೇಲೆ ಪೈರಿಂದ ತುಂಬಿತ ಕಣಜ ಮಳೆ ತಾತು ಹೊಸಿ ಖುಷಿ ಒಟ್ಟಿಗೆ ತಾತು ಹೊಸಿ ಬಿಸಿ ವೈನಾಡಲ್ಲಿ ಕುಸ್ತದು ಬರೀ ಬೆಟ್ಟಗ ಅಲ್ಲ ಕಟ್ಟಿದ 100 ಕನಸಗಾದು ಕಳೆದ ಬರೀ ಮನೆಗ ಅಲ್ಲ ಪ್ರೀತಿಯ ನೂರಾರು ಜೀವಾಗ ಅದು ಮಾಡಬೇಡಿ ಪರಿಸರ ಹಾಳು ಪ್ರಗತಿನ ಹೆಸರಲ್ಲಿ ಸತ್ತವೇ ಜೀವಾಗ ರಾಜಕೀಯನ ಕೆಸರಲ್ಲಿ ಒಂದು ಸುಮಾರು ಉದ್ದ ಇತ್ತು ಒಂದು ಕುದ್ಯಾಯಿ ನಿಜ ಬಂಡ ಕನ್ನಡದು ಆರೆ ಭಾಷೆ ಟ್ರಾನ್ಸ್ಲೇಟ್ ಮಾಡೋ ಕುದ್ಯಾಯಿನಿ ಆರೆ ಭಾಷೆ ಬಂಡ ಶಾರ್ಟ್ ಹ್ಯಾಂಡ್ ಇತ್ತು ಲೆಕ್ಕ ಹಿಂದೆ ಒಂದು ವಿಷಯ ಅನ್ಪೆ ನಮ್ಮ
ಹೋಗುತ್ತೇನೆ ಮಲ್ಪುಣಿಗೆ ನಾ ಹೋಣೆ ಅಂದು ಮಧ್ಯದೇನು ಪುರ ಕಟ್ಟು ಮಲ್ಪುಣಿ ಬರುತ್ತೇನೆ ಮಲ್ಪುಣಿಗೆ ಬನ್ನೆ ಅಂದು ಹಣ್ಣದೇನಿಗಳು ಮಾತ್ರ ಸಾರ್ವತ್ರಿಕ ಮಲ್ಪುಣಿ ದಯಮಂಡ ನೀವು ಕೆಟ್ಟುವರೆಗೆ ಕೆಲವು ಸಂದರ್ಭಡು ಕೆಲವರದ್ದು ಮಧ್ಯೆ ಒಂದು ಹೊರಡು ಸೇರಿಸಾಪುಣಿ ಇದು ಕುಳಿತುಕೊಳ್ಳುತ್ತೇನೆ ಇತ್ತುಂಡ ಕುದ್ದನೆ ನೋಡು ಪೂರ ಮಧ್ಯದ ಕಟ್ಟು ಮಲ್ಪರ ಬರಲಿ ಕೆಲವು ಸರ್ತಿ ಉಂಡದ ಅಕ್ಕೇ ರೀತಿಯಲ್ಲಿ ಕಟ್ಟು ಮಲ್ಪರ ಉಂಡು ಈತ ಕನ್ನಡ ಮಕ್ಕಳು ಮಲ್ಪದ ಯಾಕೆ ಮಕ್ಕ ಮಲ್ಪುಣ ಹಾಂ ಇಂಚ ಸುಮಾರು ಐಟು ಕಲ್ಪೇರು ಉಂಡು ಇಲ್ಲ ಕಲ್ತು ಎಂಕ ತೊಂದರೆ ಅದ ಬಂಡ ಯಾನ ತುಳು ಪಾತಿರ್ನೆ ಯಾನ್ ಮಾಮಿಲಡೆ ಪೋಂಡು ಅಲ್ಲ ಏನಾಡ ತುಳುವೇ ಪಾತಿರ್ನ ಹಿಂಗೆ ಅರೆ ಭಾಷೆ ಕಲ್ಪೇರ ಅವಕಾಶ ಆತಿಜಿ ಅಂಚ ಅವಕಾಶ ಕೊನೆಗೆ ಧನ್ಯವಾದಗಳು. ವೇದಿಕೆ ಮೇಲಿರುವಂತಹ ಎಲ್ಲ ಗೌರವಾನ್ವಿತ ಗಣ್ಯರೇ, ನಮ್ಮ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರೇ ಹಾಗೂ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ, ನಮ್ಮ ಭಾಸ್ಕರ್ ಕೋಡಿಂಬಾಲ್ರವರು ಹೇಳಿದ ಹಾಗೆ ನಾನು ಸಾಧಾರಣವಾಗಿ ಬಾರ್ ಅಸೋಸಿಯೇಷನ್ಗೆ ಬರುವುದಿಲ್ಲ. ಬಂದಾಗ ನಾನು ಈ ದುರ್ಗಾಪ್ರಸಾದ್ ರೈ ಅವರ ಎದುರಲ್ಲಿ ಸಿಕ್ಕಿಬಿದ್ದೆ. ಅವರು ನನ್ನಲ್ಲಿ ಒಂದು ಕವಿತೆಯನ್ನು ವಾಚಿಸಲಿಕ್ಕೆ ಹೇಳಿದರು ಬ್ಯಾರಿ ಭಾಷೆಯಲ್ಲಿ. ಆದರೆ ನನ್ನ ಕ್ಷೇತ್ರ ಬ್ಯಾರಿ ಭಾಷೆ ಅಲ್ಲ, ಕನ್ನಡ. ಆದರೆ ಅವರು ಹೇಳಿದ ಮೇರೆಗೆ ಎಲ್ಲ ಈ ಬ್ಯಾರಿ ಭಾಷೆ ಇರಲಿ ಅಥವಾ ಮಲಾಮ ಭಾಷೆ, ಯಾಕಂತೇಳಿದ್ರೆ ಈ ಪುತ್ತೂರು ಭಾಗದಲ್ಲಿ ಬ್ಯಾರಿಗಳು ಮಾತನಾಡುವಂಥದ್ದು ಮಲಾಮ ಭಾಷೆ, ಎಲ್ಲದಕ್ಕೂ ಮೂಲ ಭಾಷೆ ಮಲಯಾಳ. ಆದುದರಿಂದ ನಾನು ಮಲಯಾಳದಲ್ಲಿ ಒಂದು ಕವಿತೆಯನ್ನು ಓದಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತು ಪ್ರಚಲಿತ ವಿದ್ಯಮಾನಗಳು ಅತಿ ಅಗತ್ಯವು ಮತ್ತು ಅಗತ್ಯ ಇರುವಂತಹ ಎಲ್ಲರಿಗೆ ಒಂದು ಮನದಟ್ಟಾಗುವಂಥ ರೀತಿಯಿಂದ ಒಂದು ನಾನು ಸಾಮಾಜಿಕ ಜಾಲತಾಣದ ಮೂಲಕ ಪಡ್ಕೊಂಡದ್ದು. ಇದನ್ನು ಯಾರೂ ಬರೆದದ್ದು ಗೊತ್ತಿಲ್ಲ. ಬಹಳಷ್ಟು ಮನ ಮುಟ್ಟುವಂತಹ ಈ ಕವಿತೆ ಇದು ನಮ್ಮಲ್ಲಿ ಚಿಂತನೆಯನ್ನು ಹುಟ್ಟಿಸುವಂತಹ ಒಂದು ಕವಿತೆಯು ಕೂಡ ಆಗಿದೆ. ಇದರ ಹೆಸರು ಪ್ರಕೃತಿ. മഴ പറയുന്നു ഒരു കുഴപ്പവും ഇല്ലാതെ പണ്ട് ഞാൻ ഒരുപാട് പെയ്തത, പക്ഷേ ഇന്ന് നിങ്ങൾ എൻ്റെ വഴി തടഞ്ഞു. പുഴ പറയുന്നു പണ്ട് ഞാൻ ഒരുപാട് ഒഴുകിയത, പക്ഷേ ഇന്ന് നിങ്ങൾ എൻ്റെ നെഞ്ഞു തകർത്ത് എൻ്റെ കരകളിൽ കയ്യേറി. ഭൂമി പറയുന്നു പണ്ട് ഞാൻ ഒരുപാട് വെള്ളം കുടിച്ചത, പക്ഷേ ഇന്ന് നിങ്ങൾ എൻ്റെ വായിൽ കോൺക്രീറ്റ് ഇട്ട് അടച്ചു. ഞാൻ വെള്ളം ശേഖരിക്കുന്ന പാടവും കുളകളും നിങ്ങൾ മണ്ണിട്ട് നികത്തി. മല പറയുന്നു പണ്ട് ഞാൻ പേമാരിൽ അനങ്ങാതെ ഉറച്ചു നിന്നതാ, പക്ഷേ ഇന്ന് നിങ്ങൾ എൻ്റെ കാലുകൾ മുറിച്ചെടുത്തു. അതുകൊണ്ടാണ് എനിക്ക് പിടിച്ചു നിൽക്കാൻ കഴിയാതെ ഉരുൾപൊട്ടലിൽ വീഴുന്നത്. ഇപ്പോൾ മഴ ചോദിക്കുന്നു, കെട്ടിയടച്ച തോടുകളും പുഴകളും തുറന്നു വിടുമോ? ഞാൻ എൻ്റെ വഴിയിൽ പോയിക്കൊള്ളാം. പുഴ ചോദിക്കുന്നു, എൻ്റെ കരകളിലെ കയ്യേറ്റങ്ങൾ ഒഴിഞ്ഞു തരുമോ? ഞാൻ എൻ്റെ വഴിയിൽ പോയിക്കൊള്ളാം. ഭൂമി ചോദിക്കുന്നു, ഞാൻ വെള്ളം ശേഖരിച്ചിരുന്ന പാടവും കുളകളും തിരിച്ചു തരുമോ? മലയും ചോദിക്കുന്നു, ഇനിയെങ്കിലും എൻ്റെ കാല് വെട്ടുന്നത് നിർത്തുമോ? ഞാൻ ഒരു ಕಾಲಿಲೆಂಗೆಲೂ പിടിച്ചു ನಿನ್ನೋಳಾಂ ಅಂತೇಳಿ. ಇದರ ಭಾವಾರ್ಥ ಕನ್ನಡದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಳೆ ಹೇಳುತ್ತದೆ, ಯಾವುದೇ ಸಮಸ್ಯೆ ಇಲ್ಲದೆ ಅಂದು ನಾನು ಸರಾಗವಾಗಿ ಬೀಳುತ್ತಿದ್ದೆ, ಆದರೆ ಇಂದು ನೀವು ನನ್ನ ದಾರಿಯನ್ನು ತಡೆದಿದ್ದೀರಾ. ನದಿ ಹೇಳುತ್ತದೆ, ಅಂದು ನಾನು ಸರಾಗವಾಗಿ ಹರಿಯುತ್ತಿದ್ದೆ, ಆದರೆ ಇಂದು ನೀವು ನನ್ನ ಹೃದಯವನ್ನು ಹುಡಿ ಮಾಡಿ ನನ್ನ ತಟವನ್ನು ಆಕ್ರಮಿಸಿದ್ದೀರಾ. ಭೂಮಿ ಹೇಳುತ್ತದೆ, ಅಂದು ನಾನು ಸಾಕಷ್ಟು ನೀರನ್ನು ಕುಡಿದಿದ್ದೇನೆ, ಆದರೆ ಇಂದು ನೀವು ನನ್ನ ಬಾಯಿಯಲ್ಲಿ ಕಾಂಕ್ರೀಟ್ ಹಾಕಿ ಮುಚ್ಚಿದ್ದೀರಾ. ಮತ್ತೆ ಭೂಮಿ ಹೇಳುತ್ತದೆ, ನಾನು ನೀರನ್ನು ಸಂಗ್ರಹಿಸುತ್ತಿದ್ದ ಬಯಲು ಕೆರೆಗಳನ್ನು ನೀವು ಮಣ್ಣು ತುಂಬಿಸಿ ಸಮತಟ್ಟುಗೊಳಿಸಿದ್ದೀರಿ. ಬೆಟ್ಟ ಹೇಳುತ್ತದೆ, ಅಂದು ನಾನು ಎಡೆಬಿಡದೆ ಸುರಿಯುತ್ತಿದ್ದ ಮಳೆಯಲ್ಲಿ ಅಲುಗಾಡದೆ ಗಟ್ಟಿಯಾಗಿ ನಿಂತಿದ್ದೆ, ಆದರೆ ಇಂದು ನೀವು ನನ್ನ ಕಾಲನ್ನು ತುಂಡರಿಸಿದ್ದೀರಿ. ಆದುದರಿಂದ ನನಗೆ ಹಿಡಿದು ನಿಲ್ಲಲು ಸಾಧ್ಯವಾಗದೆ ಭೂಕುಸಿತಕ್ಕೆ ಒಳಗಾಗುತ್ತಿದ್ದೇನೆ. ಈಗ ಮಳೆ ನಮ್ಮನ್ನು ಕೇಳುತ್ತಿದೆ, ತಡೆ ಒಡ್ಡಿ ನಿಲ್ಲಿಸಿದ ತೋಡುಗಳನ್ನು ನದಿಗಳನ್ನು ತೆರೆದು ಬಿಡುವಿರೋ? ನಾನು ನನ್ನ ದಾರಿಯಲ್ಲಿ ಹೋಗುತ್ತೇನೆ. ನದಿ ಕೇಳುತ್ತಿದೆ, ನನ್ನ ತಟದಲ್ಲಿರುವ ಅಕ್ರಮಗಳನ್ನು ತೆರವುಗೊಳಿಸಿ ಕೊಡುತ್ತೀರಾ? ನಾನು ನನ್ನ ದಾರಿಯಲ್ಲಿ ಹೋಗುತ್ತೇನೆ. ಭೂಮಿ ಹೇಳುತ್ತದೆ, ನಾನು ನೀರನ್ನು ಶೇಖರಿಸುತ್ತಿದ್ದ ಬಯಲು ಕೆರೆಗಳನ್ನು ಹಿಂದಕ್ಕೆ ಕೊಡುವಿರಾ? ಬೆಟ್ಟವು ಕೇಳುತ್ತದೆ, ಇನ್ನಾದರೂ ನನ್ನ ಕಾಲನ್ನು ಕತ್ತರಿಸುವುದನ್ನು ನಿಲ್ಲಿಸುವಿರಾ? ನಾನು ಒಂದು ಕಾಲಿನಲ್ಲಾದರೂ ಹಿಡಿದು ನಿಲ್ಲುತ್ತೇನೆ. ಮನುಷ್ಯರಾದ ನಾವು ಪ್ರಕೃತಿಯ ಯಜಮಾನರಲ್ಲ, ಕಾವಲುಗಾರರು ಮಾತ್ರವೆಂದು ತಿಳಿದುಕೊಳ್ಳೋಣ. ಅಲ್ಲದಿದ್ದಲ್ಲಿ ಪ್ರಕೃತಿ ಏನೆಂಬುದನ್ನು ಪ್ರಕೃತಿ ಕಲಿಸಿಕೊಡುತ್ತದೆ. ಪ್ರಕೃತಿ ಬಗ್ಗೆ ತಿಳಿದುಕೊಳ್ಳದವರಿಗೆ ಸತತವಾಗಿ ಮತ್ತೊಂದು ವರ್ಷವು ನೆನಪಿಸುವ ಕಾರ್ಯವನ್ನು ಮಳೆಯು ಮಾಡುತ್ತದೆ. ಧನ್ಯವಾದ. ಹವ್ಯಕ ಕವನ ವಾಚನಕ್ಕೆ ನಮ್ಮ ಉದಯ ರವಿ ಅವರು ಬರಬೇಕು. ಬನ್ನಿ. ಎಲ್ಲರಿಗೂ ನಮಸ್ಕಾರ.
ನಾನೊಂದು ಹವ್ಯಕ ಗಜಲನ್ನು ಓದಬೇಕು ಅಂದಿದ್ದೇನೆ. ಅದು ಮೊಬೈಲ್ನ ಬಗ್ಗೆ, ಆಯಿತಾ. ಅಂದು ಪ್ರಾಯದವರ ಕೈಲಿ ಎಲೆಪೆಟ್ಟಿಗೆ ಮಾತ್ರ ಕಾಯಂ ಕಂಡುಂಡಿತ್ತು. ಅಂದು ಪ್ರಾಯದವರ ಕೈಲಿ ಎಲೆಪೆಟ್ಟಿಗೆ ಮಾತ್ರ ಕಂಡುಂಡಿತ್ತು. ಆವಾಗ ಪ್ರಾಯದವು ಮಾತ್ರ ಅವರಷ್ಟಕ್ಕೆ ಮಣ ಜಪ ಮಾಡಿಕೊಂಡಿಕ್ಕು. ಇಂದು ಎಲ್ಲರ ಕೈಲಿಯೂ ಮೊಬೈಲಿನ ತಡಪೆದೇ ಕಾರ್ಬಾಡು. ಇಂದು ಎಲ್ಲರ ಕೈಲೂ ಮೊಬೈಲಿನ ತಡಪೆದೇ ಕಾರ್ಬಾರು. ಈಗ ಎನ್ನ ಕೈಲಿಪ್ಪಂಗೆ ಇಲ್ಲದ್ರೆ ಕಾಗದಲ್ಲಿ ಓದಿಕೊಂಡಿತ್ತಿದ್ದೆ. ಅದರ ಹಿಡಿದು ಮೇಲೆ ಕೆಳ ಅಡ್ಡ ನೀಟ ಉದ್ಯೊಂಡಿಕ್ಕು. ಈಗ ಆರು ಎದುರಿಂಗೆ ಬಂದರು ಅಥವಾ ಆರು ಎದುರಿಂಗೆ ಇಲ್ಲದಿದ್ದರೂ ಮಾತಾಡುಗು ಅರೆ ಮರಲರ ಹಾಗೆ. ಒಬ್ಬನೇ ನೆಗೆ ಮಾಡುಗು ಕೈಕರಣ ಮಾಡಿಕೊಂಡು ಅತ್ಲಾಗಿತ್ಲೈ ಹೋಕು ಪರಂಚೊಂಡು ಇಕ್ಕು. ಕೆಮಿಗೆ ಸಿಕ್ಕಿಸಿ ನೆಡವಾಗ ನಿಂಬಗ ಕೂಬ್ಬಗ ಮನುಗಿಯಪ್ಪಗಳು ಕೆಮಿಗೆ ಸಿಕ್ಕಿಸಿಕೊಂಡೇ ಇಕ್ಕು. ಮನುಗುಗಳು ಅದು ತಪ್ಪ ಬೆಗುಡಲ್ಲ. ಹಾಗೆ ಎಲ್ಲಿ ಹೇಳಿ ಇಲ್ಲೇ ಮೊಬೈಲು ಹಿಡ್ಕೊಂಡು ಹೋಪವು ಎಲ್ಲೆಂದರಲ್ಲೂ ಅವೇ ಇಕ್ಕು. ರವಿ ಕಾಲ ಬದಲಾಯಿದು, ಆರಿಂಗೂ ಪುರುಸುತ್ತೇ ಇಲ್ಲೇ. ಹಗಲು ಇರುಳು ಮಾಣಿ ಕೂಸು ಅವು ಇವು ಮೊಬೈಲ್ ಗುರುಟಿಕೊಂಡೇ ಇಕ್ಕು. ನಮಸ್ತೆ. ವೇದಿಕೆ ಟಿಪ್ಪುನ ಗುರ್ಕರ್ರೆ ಬಿಣ್ಣೆರೆ ಕಬಿಕ್ಲೆ ಅಂಚನೆ ವೇದಿಕೆದ ಮುಂಭಾಗಡಿಪುನಂಚಿನ ಮಾತ ಒಕಿಲ ಬಂಧುಳೆ. ಎನ್ನ ಕವಿತದ ಶೀರ್ಷಿಕೆ ಆಟಿ ದೇವೇರು. ಮೋಣೆಗೆ ಮಂಜಲ್ದ ಬನ್ನ ಅಬ್ಬಳಿಗೆದ ಮಾಲೆ ತಿರಿತ ತುತ್ತೈತ ಕೆಬಿಕೆ ನಿಲಿಕೆ ಓಲೆ ಕಾರ್ಡ್ ಗೆಜ್ಜೆ ತರೆಕ್ ಪೇಟ ಕಟ್ಟೊಂದು ತುಳುನಾಡುಗೆ ಬತ್ತೆರು ಏತು ಪುರ್ಲಿಯೇ ತುಳುನಾಡದ ಆಟಿ ದೇವೇರು. ಡೆನ್ನನ ಸೊರತೊಟ್ಟಿಗೆ ತೆಂಬರೆ ಡೆನ್ನನ ಸೊರತೊಟ್ಟಿಗೆ ತೆಂಬರೆ ಅಪ್ಪೆ ಪಂಡೊಂದಿತ್ತೇರು ಆಟಿ ದೇವೇರು. ಅಪ್ಪೆ ಪಂಡೋದಿತ್ತೇರು ಆಟಿ ದೇವೇರು. ಕೂಪುಳದ ಕಣ್ಣಿಗೆ ಕೆಂಪು ಮೀಸೆಗೆ ಕರಡು ಗಿಜಿಗಿಜಿ ಗೆಜ್ಜೆಗೆ ಅಪ್ಪೆ ಪಂಡೊಂದಿತ್ತೇರು ಬೇರೆ ಆಟಿ ದೇವೇರು. ಅಪ್ಪೆ ಪಂಡೊಂದಿತ್ತೇರು ಬೇರೆ ಆಟಿ ದೇವೇರು. ಆಕೋಸೋಡು ಉಂತ್ಯನ ಕಲೆಂಜೆ ಛತ್ರಪತೊಂದು ಆಕಾಶೋಡು ಉಂತ್ಯನ ಕಲೆಂಜೆ ಛತ್ರಪತೊಂದು ಭೂಮಿಡು ಉಂತ್ಯನ ಕಲೆಂಜೆ ದೊಣ್ಣೆ ಕುಟ್ಟೊಂದು ಭೂಮಿಡು ಉಂತ್ಯನ ಕಲೆಂಜೆ ದೊಣ್ಣೆ ಕುಟ್ಟೊಂದು ಆಟಿದ ತುಳುನಾಡುಗ ಬರ್ಪೆ ಕಲೆಂಜೆ ಆಟಿಡು ತುಳುನಾಡುಗ ಬರ್ಪುನ ಕಲೆಂಜೆ ಮಾರಿ ಗಡಪ್ಪುಗೆ ತುಡಾರು ಪೋಯರೆ ಪೊತ್ತಾಲೆ ಕಲೆಂಜಾಗ ತಡಪೆ ಅರಿಬಾರು ದೀವೊಂದು ತುಡಾರು ಪೊತ್ತಲೆ ಕಲೆಂಜಾಗ ತಡಪೆ ಅರಿಬಾರು ದೀವೊಂದು ಮಾರಿ ಗಿಡರ ಕಲೆಂಜ ಎಣ್ಣ ಉಡಲಡಿತ್ತಿನ ಮಾರಿ ಗಿಡರ ಕಿಲೆಂಜ ಎಣ್ಣ ಉಡಡಿದಿತ್ತಿನ ಮೋಕೆಡು ಕಲೆಂಜ ಮೋನೆ ತೂಪುನ ಮೋಕೆ ಕೊರು ಕಲೆಂಜ ಮೋನೆ ತೂಪುನ ಮಚ್ಚರ ಗಿಡಪು ಕಲೆಂಜ ಊರುಡಿತ್ತಿನ ಮಚ್ಚರ ಪಂಪಿನ ಗಿಡಪು ಊರುಡಿತ್ತಿನ ಧರ್ಮ ಒರಿಪಾಲ ಕಲೆಂಜ ತುಳುನಾಡು ಇಂಚ ಧರ್ಮ ಒರಿಪಾಲ ಕಲೆಂಜ ತುಳುನಾಡು ಇಂಚ. ಧನ್ಯವಾದಗಳು. ಗುರುಕಾರ್ನ ನೆಲೆಟ್ಟು ಒಂಜಿ ರಡ್ಡು ಪಾತೆ ನಾನು ಮುಗಿಪೋಯಿಂಟ್ಲ ನನ್ನ ಸುಮಾರು ಕಾರ್ಯಕ್ರಮಲುಲ್ಲ ಐದು ಬುಕ್ಕ ಧನ್ಯವಾದ ಕೊರ್ರೆ ಯಾರು ಬರ್ಪೇರು ಆಡೆ ಎಂಕ್ಲ ಮುಗಿಪುಂಡು ಬುಕ್ಕ ಜಗನ್ನಿವಾಸರಾಯರು ಪಾತೆರಲ್ಲಿರು ಜಜ್ಜರ್ ನಟಿ ಪಾತೆರರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಸೇರಿಗೇಡು ವಕೀಲರ ಸಂಘ ಈ ಕಾರ್ಯಕ್ರಮವನ್ನು ಎಂಕ್ಲೆ ಕೊರ್ನೆಕ್ ಕರ್ನಾಟಕ ಸಾಹಿತ್ಯ ಪರಿಷತ್ ಪರವಾದ ಧನ್ಯವಾದ ಸಮರ್ಪಣೆ ಮಲ್ತೊಂದು ಒಂಜಿ ರಡ್ಡು ಪಾತೆರಡು ಮುಗಿಪೆ. ಈ ಕಾರ್ಯಕ್ರಮ ಮಲ್ಪುನ ಗುಟ್ಟೀತೆ
ನಮ್ಮ ಎದುರುಡು ಒಂಜಿ ಈತಾತ್ ಕವಿಕಲ್ನಕ್ಲು ಉಲ್ಲೇರದ ಪನ್ಪುನ ಒಂಜಿ ವಿಚಾರ ನಂಗೆ ಗೊತ್ತಾಂಡು ಎಪ್ಪಲ ಪನ್ಪನಮ್ಮ ಪಿತ್ತಲ್ದ ಆ ಹೂವೇ ನಂಗೆ ಮರ್ದತ್ತಂದು ಹಿತ್ತಲ ಗಿಡ ಮದ್ದಲ್ಲ ಅಂದು ಅಂಡ ಹಿತ್ತಲ ಗಿಡಲ ಮದ್ದು ಐಟ್ಲ ಕವಿಕಲ್ನಕ್ಲು ಉಲ್ಲೇರದ ಪಂಡು ತೆರಿಪಾದಿರು ಯಾನು ವಿಶ್ಲೇಷಣೆ ಮಲ್ಪೆರ ಪೋಪುಜಿ ಬಾರಿ ಪೊರ್ಲುಡು ಕವನ ವಾಚನ ಮಲ್ತಾರೆ ಯಾರು ಒಂಜಿ ಕವನ ಪಂಡದು ಎನ್ನ ಈ ಅಧ್ಯಕ್ಷರ ಮಾತುಲ್ನ ಮುಗಿಪೆ ಯಾನು ಒಂದು ಶೇಕ್ಸ್ಪಿಯರ್ನ ಸಾನೆಟ್ದ ತುಳು ರೂಪಾಂತರ ಅಂದು ಐನು ಒಂಜಿ ಪಂಡದು ಎನ್ನ ಅಧ್ಯಕ್ಷರ ಮಾತಲ ಮುಗಿಪುಂಡು ಬಾರಿ ಪೊರ್ಲುಡು ಬಿನ್ನರ್ ನಕ್ಲ ಪಾತಿರು ಅಧ್ಯಕ್ಷರು ಪಾತಿರ್ಜಿ ಪಂಡಿರು ಬುಕ್ಕ ಪಾತಿರ ಬೇರೆಗೆ ತುಳುನಾಡದ ಒಟ್ಟು ಪೊಲಬುನ್ನು ಮಲ್ತು ಕೊರ್ನಚ್ಚಿನ ನಮ್ಮ ಉದ್ಘಾಟಕರು ಬೇತೆ ಬೇತೆ ಕವಿಕಲ್ ನಕ್ಲು ಆಟಿದ ಬಗ್ಗೆ ನಮ್ಮ ಜನಜೀವನದ ಬಗ್ಗೆ ನಮ್ಮ ಹವ್ಯಾಸದ ಬಗ್ಗೆ ಬಾರಿ ಪೊರ್ಲುಡು ಕವನ ವಾಚನ ಮಲ್ತಾರೆ ಹಿರಿಯ ಕವಿಕಲ್ ನಕ್ಲಿಗೆ ಕಿರಿಯ ಕವಿಕಲ್ ನಕ್ಲೆ ಆತ್ಮೀಯ ಒಂದರಿನ ಅಧ್ಯಕ್ಷರ ನಿಲಿಟ್ಟು ಪಣ್ಣೊಂದು ಶೇಕ್ಸ್ಪಿಯರ್ನ ಸಾನೆಟ್ದ ತುಳು ರೂಪಾಂತರ ಕಂಡನಿ ತೈತಿ ಪೊಣ್ಣನ ಕಣ್ಣ ಪಸೆ ಆ ಒಂದು ಪೋಡಿಗೆನ ವೃತ್ತಿಯೇ ಬದುಕಿನ ದಾಯ ತರೆಪುವ ಜೋಕ್ಲೆ ದಾಂತಿ ಸೈತಿನಾನಿ ಪೊನ್ನೆ ಜೊತೆ ಕಡಿನ ಜೋಡಿ ಲೆಕ್ಕ ಈ ಲೋಕ ಬುಲ್ಪಂದ ಕಂಡಣಿತೈತಿ ಪೊಂಜೋಲು ಜೋಕ್ಲೆನ ಕನ್ನ ಪುರ್ಪೊಡೆ ಕಂಡನೆನು ತೂದು ತಿಳಿಪುವೆರು ನಂಕಿಜ್ಜಿ ಆ ಭಾಗ್ಯ ಕೊರಂದನೆ ಪ್ರತಿರೂಪ ಪೋಯ ಪಣದು ಈ ಲೋಕರ್ ನರಳುಂಡು ಖರ್ಚಿ ಆಯಿನ ಪೂರ ಹತ್ತು ಅವು ದಂಡ ಬೇತೆ ಕೈ ಸೇರ್ದು ಲೋಕ ಐನು ಸಬಿಪುಂಡು ಪುರ್ಲು ಪೆಟ್ಟಿಗೆಡಿದ್ದು ಕಡೆಮುಟ್ಟ ಒರಿಪಾವುನು ಹತ್ತು ಒರಿ ಅಂದು ತರೆದೇ ಪೋವು ಒಂದು ಸತ್ಯ ಆಯನಾಯನೆ ಮೈಯೋರ್ಮೆ ಇಂಚ ಕಿಣ್ಕೊಂಡಾಯೆ ನನ್ನರೆನು ಎಂಚ ತೂವೆ ಪ್ರೀತಿಡಾಯೆ ಇಂದು ಶೇಕ್ಸ್ಪಿಯರ್ ಬರೆಯಿನ ಒಂಜಿ ಸನೆಟ್ ಐತ ತುಳು ರೂಪಾಂತರ ಒಟ್ಟುಗು ಒಂಜಿ ಎಡ್ಡೆ ಕಾರ್ಯಕ್ರಮದೊಟ್ಟಿಗೆ ನಮ್ಮ ಸೇರೋಂಡ ಎಂಕ್ಲೆ ಪೂರ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಗೆ ಒಂಜಿ ಅವಕಾಶ ಕೊರಿಯರು ಒಂಜಾತ್ ಪನವನು ಎಂಕ್ಲ ಕೊರಿಯರ ಪ್ರಯತ್ನ ಮಲ್ಪ ಅಂದು ಪಂಡದು ಈ ಕವಿಗೋಷ್ಠಿನ ಬಾರಿ ಕೆಬಿಕೊಂಡೆ ಮಲ್ತದು ಕೇಣದು ನಿಕ್ಲು ಎಂಕ್ಲೆಗೆ ಮನಾದಿಗೆ ಮಲ್ತು ಕೊರಿಯರು ಬಾರಿ ಪೊರ್ಲದ ನಿರೂಪಣೆ ಮಂತಿರಕ್ಕೆ ಅವ್ರನ್ನ ಒತ್ತುಡು ಎಂಗ್ಲ ತುಳುತ ಪಂಡಿತರು ಕುಲೋಂದೇರು ಅನೇಕ ಪತ್ರಕರ್ತ ಮಿತ್ರರು ನಮ್ಮೊಟ್ಟಿಗೆ ಬತ್ತು ಸೇರಿದಾರೆ ಪುಣ್ಯನಕ್ಲು ಆಂಜನಕ್ಲು ನಿಕ್ಲ ಕೆಬಿಕೊಂಡೆ ಮಲ್ತು ನಡೆದಾರೆ ಎಂಗ್ಲ ಕಾರ್ಯಕ್ರಮ ಬಾರಿ ಪೊರ್ಲ ಆಂಡೊಂದು ಎನ್ನೊಂದು ನಿಕ್ಲೆ ಪೂರ ಶುಭ ಹಾರೈಸದೇನ ವಿರಮಿಸ ಒಂದುಲ್ಲೇ ನಮಸ್ತೆ ದ್ರೈ ಕುಂಬ್ರ ಮೇರೆಗೆ ಸೊಲ್ಮೆಲು ಪುಂಜೋಕ್ಲು ಇಷ್ಟಪಡ್ಪುನಂಚಿನ ಮಲ್ಲಿಗೆ ಮಾಲೆನು ಏತು ಪೊರ್ಲುಡು ಜೋಡಣೆ ಮಲ್ಪೇನೋ ಅವೇ ಪೊರ್ಲುಡು ಪದಕ್ಲೆಲ್ಲ ಸೇರಿಗೆ ಮಲ್ತದು ಪೊರ್ಲ ತಿರ್ಲಿಡು ಕೆಬಿ ತಂಪು ಮಲ್ತಿನ ಮಾತಾ ಕಬಿ ಮನಸ್ಸುಲೆಗೆ ಸೊಲ್ಮೆ ಸಂದಾಯ್ತ ಮಲ್ಪೆರೊಲ್ಲೆರು ಶ್ರೀಮತಿ ಸೀಮಾ ನಾಗರಾಜ್ ಮೇರ್. ನಮಸ್ಕಾರ. ವಕೀಲರ ಸಂಘರಿ ಪುತ್ತೂರು, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮಂಗಳೂರು ಇದರ ಸಹಯೋಗದೊಂದಿಗೆ ಆಟಿದ ಸೇರಿಗೆ 2024 ಇದರ ಬಹುಭಾಷಾ ಕವಿಗೋಷ್ಠಿಯನ್ನು ಉದ್ಘಾಟನೆಯನ್ನು ಮಾಡಿ ನಮ್ಮನ್ನುದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಿದಂತಹ ಶ್ರೀ ಗೋವರ್ಧನ್ ನಾಯಕ್ ಹಿರಿಯ ವಕೀಲರು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತು ಸದಸ್ಯರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ನಮ್ಮನ್ನುದ್ದೇಶಿಸಿ ಮಾತನಾಡಿದ ಶ್ರೀ ಸಂತೋಷ್ ಕುಮಾರ್ ಎಂ, ಮಾಜಿ ಕಾರ್ಯದರ್ಶಿ ವಕೀಲರ ಸಂಘ ಪುತ್ತೂರು, ಅದೇ ರೀತಿ ಶ್ರೀಯುತ ಸಿದ್ದಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಬಹುಭಾಷಾ ಕವಿಗೋಷ್ಠಿಯಲ್ಲಿ ಕವನವನ್ನು ವಾಚಿಸಿದ ಕವಿ ಹೃದಯದ ಬಹುಮುಖ ಪ್ರತಿಭೆಯುಳ್ಳ ವಕೀಲ ಬಂಧುಗಳಾದ ಶ್ರೀ ಭಾಸ್ಕರ್ ಕೋಡಿಂಬಾಳ, ಶ್ರೀ ನೂರುದ್ದೀನ್ ಸಾಲ್ಮರ, ಶ್ರೀ ಗೌರೀಶ್ ಚಂದ್ರ ಶಾನುಭೋಗ, ಶ್ರೀ ಉದಯ ರವಿ, ಶ್ರೀಮತಿ ಸ್ವಾತಿ ಜೆ ರೈ, ಶ್ರೀ ಮಹೇಶ್ ಕೆ ಸವಣೂರು, ಶ್ರೀಯುತ ಮನೋಹರ್ ಕೆವಿ, ಶ್ರೀಯುತ ಸುಧಾಕರ್ ನಿಡ್ಮಣ್ಣಯ್ಯ, ಶ್ರೀಯುತ ಗೌರೀಶ್ ಚಂದ್ರ ಶಾನ್ಭೋಗ್ ಇವರಿಗೂ ಕೂಡ ವಕೀಲರ ಸಂಘದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ವಕೀಲರ ಸಂಘದ ಅಧ್ಯಕ್ಷರಾದ ಜಗನ್ನಾಥ ರೈ ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮೆಲ್ಲರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದಂತಹ ವಕೀಲರ ಸಂಘದ ಉಪಾಧ್ಯಕ್ಷರಾದ ಮೋನಪ್ಪ ಎಂ ಇವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕಾರಣೀಕರ್ತರಾದ ವಕೀಲ ಬಂಧುಗಳಿಗೆ, ಎಲ್ಲ ನನ್ನ ಸಹೋದ್ಯೋಗಿ ಬಂಧುಗಳಿಗೆ, ಮಾಧ್ಯಮ ಮಿತ್ರರಿಗೆ, ನ್ಯಾಯಾಧೀಶರುಗಳಿಗೆ, ತುಳುನಾಡು ಅಂತೇಳಿದರೆ ಬಹಳ ವಿಶೇಷವಾದದ್ದು. ಇಡೀ ರಾಜ್ಯದಲ್ಲಿ ಬುದ್ಧಿವಂತರ ಜಿಲ್ಲೆ ಅಂತ ಪ್ರಸಿದ್ಧವಾದಂತಹ ಜಿಲ್ಲೆ ಅಂತೇಳಿದರೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ. ಅದರಲ್ಲಿ ವಿಶೇಷವಾಗಿ
ಆಟಿ ಅಂತ ಹೇಳುವಂಥದ್ದು ತುಳುವ ತಿಂಗಳ ಪ್ರಕಾರ 4ನೇ ತಿಂಗಳು. ಈ ತುಳುವ 4ನೇ ತಿಂಗಳಿನ ವಿಶೇಷತೆಗಳ ಬಗ್ಗೆ ನಮಗೆ ಒಂದಷ್ಟು ಮಾಹಿತಿಗಳನ್ನೆಲ್ಲ ಕೊಡಲಿಕ್ಕಿದ್ದಾರೆ. ಇಂದು ವಕೀಲರ ಸಂಘ ರಿಜಿಸ್ಟರ್ಡ್ ಪುತ್ತೂರು ಧಾಕ ಇದರ ಆಶ್ರಯದಲ್ಲಿ ಆಟಿದ ಸೇರಿಗೆ 2024 ಇದರ ಸಭಾ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಇಂದು ಈ ಸಭಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಲಿರುವವರು ಶ್ರೀ ಜಗನ್ನಾಥ್ ರೈ ಜಿ, ಅಧ್ಯಕ್ಷರು ವಕೀಲರ ಸಂಘ ಪುತ್ತೂರು, ಹಾಗೂ ಉದ್ಘಾಟನೆ ನಡೆಸಿಕೊಡುವವರು ಶ್ರೀಮತಿ ಸರಿತಾ ಡಿ, ಗೌರವಾನ್ವಿತ 5ನೇ ಹೆಚ್ಚು. ಸುಂದರ ಹೆಣ್ಣು ಮಲ್ಲಿಗೆ, ಮದುಮಗ ಮದುಮಗಳು, ಅರಳಿದ ತಾವರೆ, ಗರಿಬಿಟ್ಟ ನವಿಲು, ವಸಂತ ಕಾಲ, ಇದೆಲ್ಲ ಪದಪುಂಜಗಳೆಲ್ಲ ಸ್ಮೃತಿ ಪಟಲದಲ್ಲಿ ಅಚ್ಚಳಿಯ ರೋಮಾಂಚನ ಸೃಷ್ಟಿಸುವ ಪದಗಳು. ಹಾಗೆ ಈ ತಿಂಗಳಿನ ವಿಶೇಷ ಏನಂತ ಹೇಳಿದ್ರೆ ಇದಕ್ಕೆಲ್ಲ ವಿರಾಮ. ತೆಂಗಿಗೆ ಚಿಗುರಿಲ್ಲ, ಗರಿ ಇಲ್ಲ, ದೇವರಿಗೆ ಹೂವಿಲ್ಲ, ಹೊಟ್ಟೆಗೆ ಮದುವೆಯ ಆಡಂಬರ, ಜೀರ್ಣಶಕ್ತಿ ಇಲ್ಲ, ಎಲ್ಲ ನಿಷ್ಕ್ರಿಯ. ಈ ಹಿನ್ನೆಲೆಯಲ್ಲಿ ಪರಶುರಾಮ ಸೃಷ್ಟಿಯ ಈ ನಾಡಿನಲ್ಲಿ ಒಂದು ವಿಶಿಷ್ಟ ಕಾರ್ಯಕ್ರಮವನ್ನು ನಾವು ಆಚರಿಸಿಕೊಂಡು ಬಂದಿದ್ದೇವೆ. ಇದು ಖುಷಿ ಕೊಡುವಂಥ ವಿಚಾರ. ಕಳೆದ ಸಭೆಯಲ್ಲಿ ಹೇಳಿದಾಗೆ ಬಹುಶಃ ಅತಿಥಿಗಳಲ್ಲಿ ನಾವು ಅಳಿಯಕಟ್ಟನ್ನೇ ಪಾಲಿಸುವ ಹಾಗೆ 3 ಜನ ಮಹಿಳಾ ನ್ಯಾಯಾಧೀಶರನ್ನೇ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಮೊದಲಾಗಿ ಉದ್ಘಾಟನೆಗೆ ಸರಿತಾ ಡಿ ಇವರು 5ನೇ ಹೆಚ್ಚುವರಿ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜಿಲ್ಲಾ ನ್ಯಾಯಾಧೀಶರಾಗಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. 2ನೆಯ ಅತಿಥಿಯಾಗಿ ಪ್ರಿಯಾ ರವಿ ಜೋಗ್ಲೇಕರ್ ಇವರು ಇದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. 3ನೇ ನಮ್ಮ ನ್ಯಾಯಾಧೀಶರಾಗಿ ಅರ್ಚನಾ ಕೆ ಉನ್ನಿತ್ತಾನ್ ಇವರು ಕೂಡ ನಮ್ಮೊಂದಿಗೆ ಇದ್ದಾರೆ. 4ನೆಯವರು ಯೋಗೇಂದ್ರ ಶೆಟ್ಟಿ ಇವರು ಕೂಡ ನಮ್ಮೊಂದಿಗೆ ಆಗಮಿಸಿದ್ದಾರೆ. ಎಲ್ಲ 4 ಜನ ಗೌರವಾನ್ವಿತ ನ್ಯಾಯಾಧೀಶರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು ಸಂಪನ್ಮೂಲ ವ್ಯಕ್ತಿಯಾಗಿ ಈ ನಮ್ಮ ಹಿರಿಯ ನ್ಯಾಯವಾದಿ NK ಜಗನ್ನಿವಾಸರಾವ್ ಇವರು ಆಗಮಿಸಿದ್ದಾರೆ. ಇವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಕಾರ್ಯಕ್ರಮಕ್ಕೆ ಅಧ್ಯಕ್ಷರಿದ್ದರೆ ಅದೊಂದು ಮೆರಗು. ಆ ಕಾರ್ಯವನ್ನು ನಿರ್ವಹಿಸಲಿಕ್ಕಿದ್ದಾರೆ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದ ಜಗನ್ನಾಥ್ ರೈ ಅವರು. ಅದೇ ರೀತಿ ಉಳಿದ ಸಂಘದ ಸದಸ್ಯರು ಕೂಡ ವೇದಿಕೆಯಲ್ಲಿದ್ದಾರೆ. ಎಲ್ಲ ಕಾರ್ಯಕ್ರಮಕ್ಕೆ ಶೋಭೆ ತರುವಂಥದ್ದು ಮುಂದಿನ ಜನಸಂಖ್ಯೆ ಎಷ್ಟಿದೆ ಎಂಬುದು. ಅದಕ್ಕೆ ಸಂಪೂರ್ಣ ಸಹಕಾರ ನೀಡಿ ನೀವೆಲ್ಲ ಸಾಕ್ಷಿಗಳಾಗಿದ್ದೀರಾ. ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಪೂರ್ಣ ವಿರಾಮ ಹಾಕುತ್ತೇನೆ. ಇದೀಗ ವಿಶೇಷ ಅಂತ ಹೇಳಿದರೆ ಕಲಿಯುಗದಲ್ಲಿ ಕಲ್ಪವೃಕ್ಷ ಅಂತ ಹೇಳುವಂಥದ್ದು ತೆಂಗಿನ ಸಸಿ ಎಂಬುದು ನಮಗೆಲ್ಲರಿಗೂ ಗೊತ್ತಿದ್ದದೆ. ಹಾಗಾಗಿ ಎಲ್ಲದಕ್ಕೂ ಬಹಳ ಅತ್ಯುತ್ತಮ ಹಾಗೂ ಬಹಳ ಒಂದು ಭಕ್ತಿಭಾವ ಇರುವಂತಹ ಒಂದು ಕಲ್ಪವೃಕ್ಷ ಅಂತ ಹೇಳಿದರೆ ಅದು ತೆಂಗು. ಆ ತೆಂಗಿನ ಒಂದು ಸಸಿಗೆ ನೀರನ್ನು ಹಾಕುವುದರ ಮೂಲಕ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಇಂದು ನಾವು ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ. ಆ ಚಿಗುರು ಯಾವ ರೀತಿ ಬೆಳೆದು ಹೆಮ್ಮರವಾಗಿ ತನ್ನ ಫಲದಿಂದ ಎಲ್ಲರಿಗೂ ಆಶ್ರಯವಾಗುತ್ತದೋ ಅದೇ ರೀತಿಯಲ್ಲಿ ಎಲ್ಲರ ಜೀವನ ಸುಸೂತ್ರವಾಗಿ ಸಾಂಗವಾಗಿ ನೆರವೇರಲಿ ಎಂದು ಆಶಿಸುತ್ತಾ ಇದೀಗ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ನ್ಯಾಯಾಧೀಶರಿಗೂ ಮತ್ತು ವಕೀಲರಿಗೆ, ಕವಿಗೋಷ್ಠಿ ವರ್ಗದವರಿಗೆ, ಕವಿಗಳಿಗೆ, ನಮ್ಮ ಸರ್ಕಾರಿ ಅಭಿಯೋಜಕರಿಗೆ, ಎಲ್ಲ ಹಿರಿಯ ಮತ್ತು ಕಿರಿಯ ಪುತ್ತೂರಿನ ವಕೀಲರಿಗೆ, ನ್ಯಾಯಾಲಯದ ಸಿಬ್ಬಂದಿಯವರಿಗೆ ಎಲ್ರಿಗೂ ನಮಸ್ಕಾರ. ಅದೇ ರೀತಿ ಆಟಿಕೂಟದ ಶುಭಾಶಯಗಳು ಎಲ್ರಿಗೂ. ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ತುಂಬ ಮಳೆ ಇರೋದರಿಂದ
ಊಟಕ್ಕೆ ತುಂಬ ಬರ ಇದ್ದರಿಂದ ಹಿಂದಿನ ಕಾಲದಲ್ಲಿ ಹಣ್ಣು ಹಂಪ್ಲ ಗಡ್ಡೆ ಗೆಣಸು ಸೊಪ್ಪು ಇಂಥದ್ದನ್ನು ತಿಂದು ಬದುಕ್ತಾಯಿದ್ರು ಅಂತ ನನಗೆ ಜಗನ್ನಾಥ ರಾಯ್ ಸರ್ ಹೇಳಿದ್ದಾರೆ. ಇದ್ರ ವಿಶೇಷತೆ ನನಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ, ಬಟ್ ಕೇಳಿ ತಿಳ್ಕೊಂಡಿದ್ದೀನಿ. ಹಿಂದಿನವ್ರು ಏನು ಕಷ್ಟಪಟ್ಟಿದ್ದಾರೆ ಅದನ್ನು ನೆನೆಸ್ಕೊಂಡು ಈ ಆಟಿಕೂಟನ ಅರೇಂಜ್ ಮಾಡಿ ಅದನ್ನು ಜ್ಞಾಪಿಸ್ಕೊಂಡು ಅದನ್ನೊಂದು ಕಾರ್ಯಕ್ರಮ ಅಂತ ಮಾಡ್ತಿದ್ದೀರಲ್ಲ, ಅದೇ ಒಂದು ದೊಡ್ಡ ವಿಶೇಷಕರ ವಿಷಯ. ಮುಂದಿನ ದಿನಗಳಲ್ಲೂ ಸಹ ಈ ಥರ ಆಟಿಕೂಟವನ್ನು ನಡೆಸುವ ಶಕ್ತಿ ನಮ್ಮ ವಕೀಲರಿಗೆ ಕೊಡಲಿ ಅಂತ ನನ್ನ ದೇವರಲ್ಲಿ ಬೇಡ್ಕೊಳ್ಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್. ಅರಿತುಚ್ಚಿಂಡ ಇಜ್ಜಿಗೆ ಪನ್ಪಿನ ಪಾತೆರ ನಿಕ್ಲು ಮಾತಕ್ಕೆ ಎಂದುಪ್ಪರು ನರಮಾನಿಲೇನು ಜೀವ ಜಂತುಲೇನು ಸೃಷ್ಟಿ ಮಲ್ತಿನ ಉಲ್ಲಯೇ ಬಡವು ಪನ್ಪಿನೇನು ಬಂಜಿಗೆ ಪಾಡ್ದು ಬುಡಿಯರಿಗೆ ಒಂದು ನಮ್ಮನ್ನು ಏತು ಮಾತ ಏಸ ಕಟ್ಟಾಂಡು ಅಂದು ನಿಕ್ಲೆ ಗೊತ್ತುಪ್ಪುನವೆ ಐಕಾತ್ರನೇ ನುಪ್ಪುಗು ಗೌರವ ಕೊಡೋಡು ಒಂದು ಪನೊಂದಿಪ್ಪುನಿ ಬಟ್ಟಳ್ದು ತೀರ್ತು ಬೂರಿನ ನುಪ್ಪುನು ಕಣ್ಣು ಗೊತ್ತೊಂದು ಉಣೋಡುಗೆ ಬಟ್ಟಳ್ದು ಪಾಠದ ಬಗ್ಗೆ ಬೊಕ್ಕ ಕೆಳೆಂಜೆ ಕೆಳೆಂಜೇನೋ ಕೆಳೆಂಜೆ ಆಟಿಡು ಬತ್ತೇನೋ ಕೆಳೆಂಜೆ ಕೆಳೆಂಜೇನೋ ಕೆಳೆಂಜೆ ಮಾರಿ ಗಿಡದೇನೋ ಪನ್ನೊಂದು ಬರ್ಪಿನಂಚಿನ ಆಟಿ ಕೆಳೆಂಜನಲ ಬಗ್ಗೆಲ್ಲ ಪೊಳಬು ಕೊರ್ರೆ ಉಲ್ಲೆರು ನಮ್ಮ ಸೀಮೆದುಲ್ಲಾಯನ ಜಾತ್ರೆದ ಸುರೂತ ದಿನೊಡ್ದು ಪತ್ತದ ಕಡೇತ ದಿನ ಮುಟ್ಟಲ ಮಹೋತೋಬಾರನೊಟ್ಟಿಗೂ ಪೆಜ್ಜೆ ಪಾಡು ನಂಚಿನ ಪುಣ್ಯಾತ್ಮೆರು ದೇವರ ಬೆನ್ನಿನೆಲ್ಲ ಟ್ರಸ್ಟಿ ಆದ ಮಲ್ತಿನಂಚಿನಾರು ನಮ್ಮ ಮಾತೆರ್ನ ತೆಲಿಕೆದ ಬೊಳ್ಳಿ ವಕೀಲರು ಸಿರಿ ಜಗನ್ನಿವಾಸ ರಾವ್ ಮೇರೆಗೆ ಇತ್ತೆ ನಮ್ಮ ಮಿತ್ತ ಮಂಟಮೆ. ಈ ಚಾವಡಿತ ಗಣ ಬಿನ್ನೇರಿ ಎನ್ನ ಅಧ್ಯಕ್ಷರೇ, ವಕೀಲ ಸಂಘದ ಪೂರ ಪದಾಧಿಕಾರಿಗಳೇ, ಚೌಕಿಟ್ಟು ಸೇರ್ತನ ಮಾಂತ ಎನ್ನ ಆತ್ಮೀಯ ಬಂಧುಳೆ ತುಳುಟು ಅಂತ ಪಾತೆರ್ಪೆ ಬುಕ್ಕ ಐನ ಕನ್ನಡ ಪಾತೆರ್ಪೆ ದಯಗೆ ಉಂಟ ನಮ್ಮ ಗುರ್ಕರ್ನಕ್ಲೆಗೆ ಪೂರ ಅರ್ಥ ಓಡು ದಾಯ್ತ ಏನು ಪಂಡ್ಪೆ ಮಂಡತ್ ದುರ್ಗಾಪ್ರಸಾದ್ ಬುಕ್ಕ ಜಗನ್ನಾಥ ರೈಲ್ಯಾಂಕ ಫೋನ್ ಮಂತೇನು ಈರು ಆಟಿದ ಕೂಟದ ಬಗ್ಗೆ ಪಾತೆರೋಡು ಉಂಟು ಏರ್ಪಂಡೆ ಬೂಟ್ಸ್ ಮಾರ್ರೆ ದುರ್ಗೆ ಸರಿಯಾದ ಮನುಷ್ಯ ದಯಗೊಂಡ ತುಳು ಅಕಾಡೆಮಿ ಪೂರ ಸದಸ್ಯ ಹತ್ತಿನಾರು ಆರು ಸರಿಯಾದ ಪಾತೆರ್ಪೇರಿ ಎನ್ನ ಮಾತೃಭಾಷೆ ತುಳು ಅಂಟ್ಲ ಏನು ಪಾತ್ರನ ತುಳುಕ್ಲ ಬಾಕಿದಾಕ್ಲ ಪಾತ್ರನ ತುಳುಕ್ಲ ಅಂತ ವ್ಯತ್ಯಾಸ ಉಂಟು ಅಂಚತ್ತರ ಏನು ಪಾತ್ರನಾಗ ಒಳಂಟ ಒಟ್ಟಿಗೆ ಸೇರಂಟ ಐಕೊಂಜಿ ಕ್ಷಮೆ ಕೊರೋಡು ಎಂಕ್ಲೇನ ಸಮಾಜ ಪಾತ್ರನ ತುಳು ಹೀರ ಪಾತ್ರನ ತುಳು ಪೂರ ಎಂಕ್ಲೇನ ಒಂಜೆ ಅಂಚತ್ತರ ಒಂಥ ವ್ಯತ್ಯಾಸ ಇಪ್ಪು ದುರ್ಗಾಪ್ರಸಾದರ ಕೇಂಡುಂಡೆ ಬೋಡ್ಸಿ ದುರ್ಗಾ ಬೇತಾಕ್ಲಿ ಮನ್ಪಡು ಇಜ್ಜಿ ಹೀರೇ ಉಡುಗೊಂಡಿರಿ ಅಂಚ ಬತ್ತೆ ಭಾರಿ ಖುಷಿ ಅಂಡೆ ಎಂಕ್ಲೇನ ತುಳುನಾಡಿತ ಒಂಜಿ ಪರ್ಬನ ಆಟಿತ ಕೂಟ ಅಂತ ಪಂಡ್ಪಣ ಒಂಜಿ ವಿಷಯ ಉಂಡುಂತು ನಮ್ಮ ದುಂಬುತ ಜನಾಂಗಕ್ಕೆ ಎಂಕ್ಲೆ ತೆರಿಪ ಬತ್ತ ಅವು ನಿಜವಾದ ಎಂಕ್ಲಿನ ಸಾಧನೆ ಅಂತ ಏನು ಗಿರುತ್ತದೆ. ನಮ್ಮ ಪೂರ್ವಿಕರು ತುಳುನಾಡಿತ ಪೂರ್ವಿಕರು ಈ ತುಳುನಾಡಿಟ್ಟು ಇಪ್ಪುಣ ಆಚರಣೆಯನ್ನು ಎಂಚ ಆಚರಿಸುವಂತಿತ್ತರ ಅಯ್ನು ಪೂರ್ತಿ ನಮ್ಮ ದುಂಬುತ ಸಮಾಜಕ್ಕೆ ಬಿಡ್ತು ಪೋತಿದ್ದೀರಿ ಅವು ಬಹಳ ದುಃಖದ ವಿಷಯ. ಈತ ನಮ್ಮ ಕೆಲವು ತೂಕ ಮದ್ಮ್ಯಾನಾಗ ಮದಿಮಳೆಗೆ ಒಂಜಿ ಪದ್ಯ ಪಂಪಣ ಉಂಡು ಎಂಕ್ಲೆ ಲೆಪ್ಪನೆ ಪರಬೇರ್ನಾಕ್ಲೆ ಬಲೆ ಬಲೆ ಈರು ಪದ್ಯ ಪಣ್ಣೆ ಅಂತ ಎಂಕ್ಲೆ ಐನು ಮುಂದುವರ್ಸಿದ್ಯಾ ನಮ್ಮ ಜನಾಂಗಗೆ ನಮ್ಮ ಯುವಕರಿಗೆ ಐನು ತೆರಿಪಿದ್ಯ ಇನಿ ನಮ್ಮ ಉದ್ದೇಶ ಈ ಆಟಿತ ಕೂಟ ಪಂಟ ಎಂಚಿನ ತುಳುನಾಡು ದುಂಬು ಎಂಚ ಪರಿಸ್ಥಿತಿ ಇತ್ತುಂಡು ಅಪಗ ಎಂಚ ಜನಜೀವನ ತುಳುನಾಡಿಟ್ಟು ಇತ್ತುಂಡು ಪಂಪನೇನು ಒಂಜಿ ಕಲ್ಪನೆ ಎಂಕ್ಳೊಂಚೂರು ಮಂತ ನೋಡಿತ್ತು ಎಂಕ್ಲೆಗೆ ಏರ್ಗಳ ತುಳುನಾಡು ತಕ್ಲಿಗೆ ನಮಗೆ ತುಳುನಾಡಿನವರಿಗೆ ನಾನು ಒಂಥ ಕನ್ನಡ ಪಾತ್ರೆ ತುಳುನಾಡಿನವರಿಗೆ ನಮಗೆ ಈಗಿನ ಜನಾಂಗದವರಿಗೆ ಕಷ್ಟ ಗೊತ್ತಿಲ್ಲ ಏನು ಅಂತೇಳಿ ಇವತ್ತು ಆಟಿದ ಕೂಟ ಅಂತ ಹೇಳಿದರೆ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ, ಬಹಳ ವೈಭವವಾಗಿ ಮಾಡ್ತಾ ಇದ್ದೇವೆ. ನಿಜವಾಗಿ ಅದು ಸರಿಯಲ್ಲ. ಹಿಂದಿನ ಕಾಲದಲ್ಲಿ ಜುಲೈ ಆಗಸ್ಟ್ ಮಧ್ಯದಲ್ಲಿ ಬರುವ ಆಟಿ ತಿಂಗಳು ಅಂತ ಹೇಳಿದರೆ ಅದು ತುಳುನಾಡಿನ ಜನರಿಗೆ ಒಂದು ನೋವು ಕೊಡುವಂತಹ ತಿಂಗಳದು. ಯಾಕೆಂತ ಹೇಳಿದರೆ ಈಚೆಯಿಂದ ಬಿಸಿಲು ಮುಗ್ದು
ಬಿರುಸಿನ ಮಳೆ ಪ್ರಾರಂಭ ಆಗುವ ಸಮಯದಲ್ಲಿ ಬೇಸಾಯ ಇರುವುದಿಲ್ಲ, ಜನರು ನಿರುದ್ಯೋಗಿಗಳಾಗಿರ್ತಾರೆ, ಮನೆಯಲ್ಲಿ ಇರ್ತಾರೆ. ಆಗ ನಾವು ನೋಡಿದ್ದೇವೆ, ಒಟ್ಟು ಕುಟುಂಬ ಇತ್ತು. ಆಗ ಅಜ್ಜ ಅಜ್ಜಿ ಸೋದರ ಮಾವ ಚಿಕ್ಕಪ್ಪ ಎಲ್ಲರೂ ಇದ್ದರು. ಆಗ ಏನು ಮಾಡ್ತಿದ್ರು, ಜೀವನ ಕಳೆಯೋದು ಹೇಗೆ ಈ ಮಳೆಗಾಲದಲ್ಲಿ? ಆಗ ತರಕಾರಿಗಳು ಈಗಿನ ಹಾಗೆ ಸಿಗ್ತಿರಲಿಲ್ಲ. ಆಗ ಗೆಡ್ಡೆ ಗೆಣಸುಗಳು, ಸೊಪ್ಪುಗಳು, ಹಲಸಿನ ಹಣ್ಣಿನ ಬೀಜ, ಫೆಲತರಿ ಅಂತ ಹೇಳ್ತೇವೆ ಅದಕ್ಕೆ ನಾವು, ಗೇರು ಬೀಜ ಅಲ್ಲ, ಫೆಲತರಿ ಅಂತೇಳಿ ತುಳಲ್ಲಿ ಹೇಳೋದು, ಹಲಸಿನ ಬೀಜ, ಇದರ ಪದಾರ್ಥಗಳು, ಅದು ಸಾಂತಣಿ ಎಲ್ಲ, ಮತ್ತು ಬಾಳೆಯ ದಂಡು, ಮತ್ತು ಅದರ ಈಗ ನಾವು ಪತ್ರೊಡೆ ಅಂತ ಮಾಡ್ತೇವೆ, ಅದುವೇ ಅಂತಹ ಆಹಾರಗಳನ್ನೆಲ್ಲ ಮನೆಯಲ್ಲಿ ಮಾಡ್ತಿದ್ರು. ಇನ್ನು ಹೇಳ್ತಾ ಹೋದರೆ ತುಂಬ ಬರ್ಬೋದು. ಆದರೆ ಇವತ್ತು ನಾವು ಏನು ವ್ಯವಸ್ಥೆಗಳನ್ನು ಕಲ್ಪಿಸಿದ್ದೇವ, ಆಗ ಆ ಸಮಯದಲ್ಲಿ ತುಳುನಾಡಿನಲ್ಲಿ ಇಲ್ಲ ಆಯಿತು. ಯಾಕೆ ಅಂತ ಹೇಳಿದರೆ ನಮ್ಮದು ಪ್ರಧಾನ ಕೆಲಸ ಕೃಷಿ. ತುಳುನಾಡಿನಲ್ಲಿ ಪ್ರಧಾನ ಕೆಲಸ ಇದ್ದದ್ದು ಕೃಷಿ. ಆ ಸಮಯದಲ್ಲಿ ಗದ್ದೆ ಬೇಸಾಯ ಇಲ್ಲ. ಆದ ಕಾರಣ ಮನೆಯಲ್ಲಿ ನಾವು ನೋಡ್ತಿದ್ವು, ಚೆನ್ನಮಣೆ ಅಂತ ಒಂದುಂಟು ಆಟ, ಅದು ಆಗ ಮನೆಯಲ್ಲೆಲ್ಲ ಅದನ್ನೇ ಆಟ ಆಡೋದು. ಸಮಯ ಕಳಿಬೇಕಲ್ಲ. ನನಗೆ ಈಗ ಸಹ ನೆನಪುಂಟು, ನಾವು ಆಗ ನಾನು ಸಣ್ದಿರುವಾಗ ನನ್ನ ತಾಯಿ ರಾಮಾಯಣ ಮಹಾಭಾರತ ಇದನ್ನು ಓದಿ ಎಲ್ಲ ಹೇಳೋದು. ನಾವು ಅಲ್ಲಿ ಟೈಮ್ ಪಾಸ್ ಮಾಡ್ತಿದ್ದೆವು. ಆಗ ಟಿ ವಿ ಮೊಬೈಲ್ ಯಾವುದೂ ಇಲ್ಲ ಇತ್ತು. ಅಂತಹ ಒಳ್ಳೆಯ ದಿನಗಳು ಇತ್ತು, ಕಷ್ಟದ ದಿನಗಳೊಟ್ಟಿಗೆ ಒಳ್ಳೆಯ ದಿನಗಳು ಇತ್ತು. ನಮ್ಮ ಸಂಸ್ಕಾರವನ್ನು ಬೆಳೆಸುವಂತಹ ವ್ಯವಸ್ಥೆಗಳು ಕೂಡ ಮನೆಯಲ್ಲಿ ಆಗ್ತಿತ್ತು. ಯಾಕೆಂದರೆ ಬೇರೆ ನಮಗೆ ವಿಚಾರಗಳು ಟಿ ವಿ ಮಾಧ್ಯಮಗಳಲ್ಲಿ ಇಲ್ಲದ ಕಾರಣ ನಾವು ನಮ್ಮ ಹಿರಿಯರು ಹೇಳಿದ ಕೆಲವು ವಿಚಾರಗಳನ್ನು ನಾವು ಆಲಿಸ್ತಿದ್ದೆವು. ನಿಮಗೆಲ್ಲ ಗೊತ್ತಿದೆ, ಆಟಿ ಕಾಲದಲ್ಲಿ ರೋಗ ರುಜಿನಗಳು ಜಾಸ್ತಿ ಬರೋದು ಅಂತೇಳಿ ಹೇಳ್ತಾರೆ. ರೋಗ ರುಜಿನಗಳು ಜಾಸ್ತಿ ಬರ್ತದೆ. ಯಾಕೆಂದರೆ ಮಳೆ ಬರುವ ಸಮಯದಲ್ಲಿ ರೋಗಗಳು, ಮಳೆ ಬಂದು ಎಲ್ಲಿಯಾದರೆ ಬಿಸಿಲು ಬಂದರೆ ಅಲ್ಲಿ ಜ್ವರ, ಶೀತ, ಕೆಮ್ಮ ಇಲ್ಲದ ಅನಾರೋಗ್ಯಗಳು ಮನುಷ್ಯನಿಗೆ ಬರ್ತಿತ್ತು. ಅದಕ್ಕೋಸ್ಕರವೇ ಅದರಲ್ಲಿ ಆಟಿ ಕೂಟದಲ್ಲಿ ಕೆಲವು ನಮ್ಮ ಪಾರ್ಧನಗಳಲ್ಲಿ ಹೇಳಿದ್ದಾರೆ, ಯಾವುದಕ್ಕೆಲ್ಲ ನಮ್ಮ ಮನ್ನಣೆ ಕೊಡ್ತಿದ್ದೆವು ನಾವು ಅಂತೇಳಿ. ನಾನು ಸ್ವಲ್ಪ ಅದರ ವಿಷಯವನ್ನು ಹೇಳ್ತೇನೆ, ನಮಗೆ ಗೌರವಾನ್ವಿತ ನ್ಯಾಯಾಧೀಶರುಗಳಿಗೆ ಗೊತ್ತಾಗಬೇಕು ತುಳುನಾಡಿನ ಸಂಸ್ಕೃತಿ ಏನಿತ್ತು ಅಂತೇಳಿ. ಅದರಲ್ಲಿ ಆಟಿ ಕಳಂಜ ಅಂತೇಳಿ ಹೇಳಿದರೆ ಅದಕ್ಕೆ ವ್ಯಾಖ್ಯಾನ ಕೊಡ್ತಾರೆ. ದುರ್ಗಾ ಸ್ವಲ್ಪ ಅದನ್ನು ತಿದ್ದುಪಡಿ ಮಾಡ್ಬೋದು. ತುಳುನಾಡಿನ ಒಂದು ಶ್ರೇಷ್ಠ ಆಚರಣೆ ಅಂತೇಳಿ ಅದಕ್ಕೆ ನಾವು ಹೇಳ್ತಿದ್ದೆವು. ತುಳುನಾಡಿನಲ್ಲಿ ನಾವು ಆಟಿಯ ಆಚರಣೆಯನ್ನು ಶ್ರೇಷ್ಠ ಆಚರಣೆ ಅಂತೇಳಿ ನಾವು ಮಾಡ್ತಿದ್ದೆವು. ಈಗ ನಾನು ಹೇಳಿದೆ, ಮಳೆ ಎಲ್ಲ ಇದ್ದ ಕಾರಣ ನಮಗೆ ಬೇರೆ ಕಸಬಿಲ್ಲಾಯಿತು. ಆವತ್ತು ತಮಗೆಲ್ಲ ಗೊತ್ತಿದೆ, ಹೊಸ ಮದುವೆ ಆದ ಹೆಣ್ಣು ಮಗಳನ್ನು ತಾಯಿ ಮನೆಗೆ ಕಳಿಸ್ತಿದ್ದೆವು. ಯಾಕೆಂತೇಳಿದರೆ ಅಲ್ಲಿ ಆದರೆ ತಾಯಿ ಮನೆಯಲ್ಲಿ ಸ್ವಲ್ಪ ರೆಸ್ಟ್ ತಗೊಳ್ಳಿ, ಇಲ್ಲಿ ಯಾವುದೇ ಕೆಲಸ ಇಲ್ಲ ಅಂಥೇಳಿ. ನಾವು ಮಲೆನಾಡು ಕಡೆಗೆ ಹೋದರೆ ಅದನ್ನು ಆಷಾಢ ಅಂತ ಕರಿತೇವೆ, ಆಷಾಢ ತಿಂಗಳು. ಅಲ್ಲಿ ಅವರಿಗೆ ಇದು ಸಂತೋಷದ ದಿನಗಳು. ಯಾಕೆಂತ ಹೇಳಿದರೆ ಅಲ್ಲಿ ಮಳೆ ಕಮ್ಮಿ, ಬಿಸಿಲು ಜಾಸ್ತಿ. ಆದ ಕಾರಣ ಹಬ್ಬ ಆಚರಣೆಗಳನ್ನು ಅಲ್ಲಿ ಮಾಡ್ತಿದ್ದರು. ಇವತ್ತು ಸಹ ಆಟಿಯ ನಂತರ ನಾಳೆ ಬರುವ ನಾಗರ ಪಂಚಮಿಯಿಂದ ನಮ್ಮ ಹಿಂದೂ ಧರ್ಮದ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭ ಆಗ್ತದೆ. ಎಲ್ಲ ಹಬ್ಬ ಹರಿದಿನಗಳೆಲ್ಲ ನಾಗರ ಪಂಚಮಿಯಿಂದಲೇ ಬರೋದು. ಅಲ್ಲಿಯ ತನಕ ನಾವು ಈ ಆಟಿಯ ದಿನವನ್ನು, ಈಗ ಕಷ್ಟ ಏನಿಲ್ಲ ಆಟಿಯ ದಿನದಲ್ಲಿ, ಈಗ ನಮಗೆಲ್ಲ ವಸ್ತುಗಳು ಸಿಗ್ತದೆ. ಆಗ ಹಾಗೆಲ್ಲ ಹಾಗೆ ಇತ್ತು. ಇನ್ನೊಂದು ವಿಶಿಷ್ಟ ಇತ್ತು, ಆಟಿ ಕಳಂಜನ ವೇಷಭೂಷಣಗಳು. ಅವನು ವೇಷಭೂಷಣಗಳನ್ನು ಹಾಕಿಕೊಂಡು ಪ್ರತಿ ಮನೆಗೆ ಬರ್ತಿದ್ದ ಪಾರ್ಧನದ ಮೂಲಕ. ಬರೋದು ಉದ್ದೇಶ ಏನಂತ ಹೇಳಿದರೆ, ನಿಮ್ಮ ಮನೆಯಲ್ಲಿ ಇರುವ ರೋಗ ರುಜಿನಗಳು ದೂರ ಆಗಲಿ, ನಿಮಗೆ ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಲಿ ಎಂಬ ವಿಚಾರಗಳನ್ನು ತಿಳಿಸುವಂಥ ಪ್ರಯತ್ನ. ನಂಬಿಕೆ ಮುಖ್ಯ. ಆಗ ನಂಬಿಕೆ ಇತ್ತು ಜನರಿಗೆ, ಈ ನಮ್ಮನೆಯೆಲ್ಲ ಆದರೆ ನಮಗೆ ರೋಗ ರುಜಿನದಿಂದ ನಾವು ದೂರ ಆಗ್ತೇವೆ ಎಂಬ ವಿಚಾರಗಳಿತ್ತು. ಅದರಲ್ಲಿ ವೇಷಭೂಷಣಗಳೆಲ್ಲ ಉಂಟು. ಅವನಿಗೆ ಬರುವಾಗ ಇಂಥದ್ದೇ ವೇಷಭೂಷಣಗಳು ಇರಬೇಕು ಎಂಬ ಬಗ್ಗೆ ಇತ್ತು. ಮತ್ತು ಆಟಿ ಕಳಂಜದ ಕುಣಿತ ಕೂಡ ಇತ್ತು. ಆಗ ಅದೊಂದು ರೀತಿಯ ಮನೋರಂಜನೆ.
ಅವನು ಬರುವವನನ್ನು ಅವನಿಗೆ ದಾನ ಧರ್ಮವನ್ನು ನೀಡುವಂಥ ವ್ಯವಸ್ಥೆಗಳು ಕೂಡ ಇತ್ತು. ಅವನು ಬಂದಾಗ ಅವನಿಗೆ ಏನಾದರೆ ಅಕ್ಕಿಯ ಅಥವಾ ಮನೆಯಲ್ಲಿದ್ದ ದನಸು ಧಾನ್ಯಗಳನ್ನು ಕೊಡುವ ವಿಚಾರಗಳು ಇತ್ತು. ಹಾಗೂ ನಿಮಗೆ ಗೊತ್ತಿದೆ, ಪಾಲೆ ಮರದ ಕಷಾಯ ಆಟಿ ಪ್ರಾರಂಭ ಆಗುವ ದಿನ ಒಂದು ಕಷಾಯವನ್ನು ನಾವು ಕುಡಿತೇವೆ. ಇದರ ಉದ್ದೇಶ ಏನು ಅಂತೇಳಿದರೆ, ಇದನ್ನು ಕಷಾಯವನ್ನು ಕುಡಿದ್ರೆ ನಿಮ್ಮ ಶರೀರದಲ್ಲಿ ರೋಗ ರುಜಿನಗಳು ಬರುವುದಿಲ್ಲ, ನಿಮಗೆ ರೋಗ ರುಜಿನಗಳನ್ನು ತಡೆಯುವಂಥ ಶಕ್ತಿ ಈ ಕಷಾಯ ಕೊಡ್ತಾರೆ. ಕುಡಿಲಿಕ್ಕೆ ಭಾಳ ಕಷ್ಟ, ಅದು ಕೈ ಅಂದರೆ ಭಾಳ ಕೈ ಅದು. ಇಂತಹ ವಿಚಾರಗಳನ್ನು ಇಟ್ಟುಕೊಂಡು ನಮ್ಮ ಪೂರ್ವಿಕರು ನಮಗೆ ಕಳಂಜದ ಬಗ್ಗೆ ನಮಗೆ ಒಳ್ಳೆಯ ವಿಚಾರವನ್ನು ತಿಳಿಸಿದ್ದಾರೆ. ನನಗೆ ದುರ್ಗಾ ಹೇಳಿದ್ದಾರೆ, ಹೆಚ್ಚು ಮಾತಾಡಬೇಡಿ ವಕೀಲರು, ನೀವು ತುಂಬ ಹೊತ್ತು ಹೋಗ್ತದೆ ಅಂತೇಳಿ. ಆದರೆ ನನಗೆ ಕೊಟ್ಟ ಸಮಯದ ಒಳಗೆ ಅದಕ್ಕೆ ನಾನು ಸರಿಯಾದ ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಅಂತೇಳಿ ಹೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ನಾವೆಲ್ಲರೂ ಸಹ ಮುಖ್ಯ ಉದ್ದೇಶ ಇವತ್ತು ಇದು ಮಾಡಲಿಕ್ಕೆ ಕಾರಣ, ಆಗ ದುರ್ಗ ಹೇಳಿದಾಗೆ ಕವಿಗೋಷ್ಠಿ, ನಮ್ಮಲ್ಲಿ ಎಷ್ಟು ಜನ ಕವಿಗಳಿದ್ದರು ಅಂತೇಳಿ. ಇವತ್ತು ನಾವು ಸೇರಲಿಕ್ಕೆ ಆಟಿ ಕೂಟದ ವಿಚಾರವನ್ನು ಹೇಳಿಕೊಂಡು ನಮ್ಮೊಳಗೆ ವಕೀಲರುಗಳೊಳಗೆ ಸಂಘಟನೆ ಬೆಳೀಲಿಕ್ಕೆ ಕೂಡ ಇದೊಂದು ದಾರಿದೀಪ ಆಗಲಿ. ಹಾಗೂ ಆಟಿಯ ಹೆಸರಿನಲ್ಲಿ ನಮಗೆಲ್ರಿಗೂ ಸಹ ನಾವು ನಂಬಿದ ಭಗವಂತ ಮಾಲಿಂಗೇಶ್ವರ ಉತ್ತರೋತ್ತರ ಶ್ರೇಯಸ್ ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸಿ, ನಾನು ಎಲ್ರಿಗೂ ಸಹ ಮಗದೊಮ್ಮೆ ನನ್ನ ಪ್ರೀತಿಯ ನಮಸ್ಕಾರವನ್ನು ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ವಂದನೆಗಳು. ನೀಡುವಂತಹ ಗೌರವಾರ್ಪಣೆಯನ್ನು ತಾವು ಸ್ವೀಕರಿಸಬೇಕು. ಇವರಿಗೆ ನ್ಯಾಯಾಧೀಶರುಗಳು ಹಾಗೂ ಎಲ್ಲ ಪದಾಧಿಕಾರಿಗಳು ಸೇರಿ ಇವರಿಗೆ ಆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಬೇಕಾಗಿ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇವೆ. ತಮ್ಮನ ಬಲ್ಮನದ ಪೊರ್ತು ನಮ್ಮ ವಕೀಲರಾಯರಂಚಿನ ಹರಿಣಾಕ್ಷಿ ಶೆಟ್ಟಿ ಮೇರೆಗೆ ಎಂಕ್ ಮೇರೆಂತುನಗ ಪಂತಿ ಪಜ್ಜಿರದ ನೆನಪಾಪಿನಿ ಏತ್ತು ಜನ ತೊರೆತದು ನಡತುಂಡಲ್ಲ ಕುಡಾ ತೆಗೆದು ಚೋಜಾವೆ ಪನ್ಪಿ ತಂಕ್ ತಾಕತ್ತದ ನಮ್ಮ ಹರಿಣಕ್ಕ ತಾಳ ಮದ್ದಲೆದ ಒಂಜಿ ಚೂರು ರುಚಿ ಇತ್ತನಾಕ್ಲು ಮೇರು ಕಳಟ್ಟು ಕುಲ್ಲಿಯರುಂದಾಂಡ ಪಾತ್ರಡು ಲೀನ ಆಪಿನ ಪೊರ್ಲುನು ತೂದು ರೋಮಾಂಚನ ಆದಿಪ್ಪೇರು ಖಂಡಿತ. ಸ್ವೀಕರಿಸುತ್ತಿರುವಂತಹ ಎಲ್ಲ ಸಾಧಕರಿಗೆ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹವನ್ನು ಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಸನ್ಮಾನ ಸ್ವೀಕರಿಸುತ್ತಿರುವವರು ಶ್ರೀ ಜಯರಾಮ್ ಭಟ್. ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ವಕೀಲ ವೃತ್ತಿ ಮಾಡುತ್ತಿರುವಂತಹ ಜಯರಾಮ್ ಭಟ್ ಇವರಿಗೆ ಅಭಿನಂದನೆಗಳು. ನಮ್ಮ ಆರೋಗ್ಯಗಳೆಡ್ಡೆ ತಾಟಿ ಬೊಟ್ಟುದು ಸನ್ಮಾನ ಸ್ವೀಕರಿಸಿನಾಕ್ಲೇನ ಪ್ರೋತ್ಸಾಹ ಮನ್ಪೊಡುಂಕೇನೊಂದುಲ್ಲೆ ವಕೀಲ ಬಂಧುಲೆ. ಹಾಗೆ ಮುಂದಿನವರು ಶ್ರೀ ಸುಧಾಕರ್ ನಿಡ್ವಣ್ಣಯ್ಯ, ನಿವೃತ್ತ ಸೇನಾಧಿಕಾರಿ ಹಾಗೂ ಬ್ಯಾಂಕ್ ಇದರಲ್ಲಿ ಸೇವೆ ಸಲ್ಲಿಸಿ ಇದೀಗ ವಕೀಲ ವೃತ್ತಿಯನ್ನು ಮಾಡುತ್ತಿರುವಂತಹ ಸುಧಾಕರ್ ಕೆ ನಿಡ್ವಣ್ಣಯ್ಯ ಇವರಿಗೂ ಅಭಿನಂದನೆಗಳು. ಮಾಜಿ ಸೈನಿಕರು, ದೇಶ ಸೇವೆಯನ್ನು ಮಾಡಿದಂತಹ ವ್ಯಕ್ತಿ. ಇವರಿಗೂ ಸಹ ಶ್ರೀದೇವರು ಆಯುರಾರೋಗ್ಯ ಆಯುಷ್ಯವನ್ನು ಕರುಣಿಸಲಿ ಎಂದು ಆಶಿಸೋಣ. ಹಾಗೆ ಶ್ರೀ ಚಿದಾನಂದ ಬೈಲಾಡಿಯವರು ಸಹಕಾರಿ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿಕೊಂಡು ಇದೀಗ ಇಂದು ಸನ್ಮಾನವನ್ನು ಪಡೆಯುತ್ತಿದ್ದಾರೆ. ವಕೀಲ ವೃತ್ತಿ ಕ್ಷೇತ್ರದಲ್ಲೂ ಸಹ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಶ್ರೀ ಚಿದಾನಂದ ಬೈಲಾಡಿ ಇವರಿಗೂ ಅಭಿನಂದನೆಗಳು. ಇವರಿಗೂ ಶ್ರೀದೇವರು ತಮ್ಮೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಲಿ ಎಂದು ಆಶಿಸೋಣ.
ಇನ್ನೋರ್ವರು ಸನ್ಮಾನವನ್ನು ಪಡೆಯುತ್ತಿದ್ದಾರೆ. ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕೃಷಿ ಸಂಘಟನೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ಮಹಾಬಲ ಶೆಟ್ಟಿಯವರು, ಇವರಿಗೂ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಅನುಗ್ರಹವನ್ನು ಕೊಡಲಿ ಅಂತೇಳಿ ಆಶಿಸೋಣ. ಶ್ರೀ ದೇವಿ ಪ್ರಸಾದ್ ಕಡಮಾಜೆ ಇವರು ಸಹ ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಇವರಿಗೂ ಸಹ ಇಂದು ಅಭಿನಂದನೆಯನ್ನು ಸಲ್ಲಿಸಲಾಯಿತು. ಇವರಿಗೂ ದೇವರು ಎಲ್ಲ ರೀತಿಯಿಂದ ಅನುಗ್ರಹವನ್ನು ಕೊಟ್ಟು ತಮ್ಮನ್ನು ಹರಸಲಿ ಎಂದು ಕೇಳಿಕೊಳ್ಳುತ್ತೇನೆ. ಶುಭಾಶಯಗಳು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನನ್ನ ಸಹೋದರ ಮತ್ತು ಸಹೋದರಿ ನ್ಯಾಯಾಧೀಶರಿಗೂ ಹಾಗೂ ವಕೀಲ ಮಿತ್ರರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಪೊಲೀಸ್ ಇಲಾಖಾ ಸಿಬ್ಬಂದಿಗಳಿಗೂ ಎಲ್ಲರಿಗೂ ಕೂಡ ನಮಸ್ಕಾರಗಳು. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಹೆಚ್ಚಿಗೆ ಮಾತಾಡಲಿಕ್ಕೆ ಸಮಯ ಇಲ್ಲ. ಎಲ್ಲರಿಗೂ ಹೊಟ್ಟೆ ಹಸುವಾಗ್ತಾ ಇದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ನಾನು ಮಾತಾಡಬೇಕಾ? ಆಟಿ ಕೂಟ ಅಂತ ಹೇಳ್ಕೊಂಡು ನನಗೆ ಕಳೆದ ವರ್ಷ ಗೊತ್ತಾಗಿದ್ದು. ನಿಜವಾಗ್ಲೂ ಆಟಿ ಕೂಟ ಅಂದರೆ ಈಗಾಗಲೇ ಇವರು NKG ಅವರು ಹೇಳಿದಾಗೆ ಆಷಾಢ ಮಾಸ ಅಂತ ಹೇಳ್ಕೊಂಡು ನಮ್ಮಲ್ಲಿ ಕರೆಯೋದು. ಇಲ್ಲಿಗೆ ಬಂದು ಗೊತ್ತಾಗಿದ್ದು ಅಂತ ಹೇಳಿದ್ರೆ ಆಟಿ ಕೂಟ ಅಂತ ಹೇಳಿ. ಆಟಿ ಕೂಟ ಅಂತ ಹೇಳಿ ನನಗೆ ಫಸ್ಟ್ ಟೈಮ್ ಆ ವರ್ಡ್ ಕೇಳಿದ್ದು ಎಲ್ಲಿ ಅಂತ ಹೇಳಿದ್ರೆ ನನ್ನ ಮಗಳ ಅವಳು ಹೋಗುವ ಒಂದು ಶಾಲೆಯಲ್ಲಿ. ಅಲ್ಲಿ ಬೋರ್ಡ್ ಹಾಕಿದ್ರು, ನನಗೆ ಗೊತ್ತಿಲ್ಲ. ಮೊದಲಿನ ದಿನ ಮೆಸೇಜ್ ಹಾಕಿದ್ದಾರೆ, ಬೆಳಗ್ಗೆ ದಿನ ಹೋಗಿ ನೋಡಿದಾಗ ಆಟಿ ಕೂಟ ಅಂತೇಳಿ ಬೋರ್ಡ್ ಹಾಕಿದ್ದಾರೆ. ಅವಳು ಕೂಡ ಕೇಳಿದ್ಲು, ಏನಮ್ಮ ಅದು ಅಂತೇಳಿ, ಏನೋ ಬೋರ್ಡ್ ಹಾಕಿದ್ದಾರೆ ಅಂತೇಳಿ. ಇನ್ನು LKG ಇದ್ಲು, ಅವಳಿಗೂ ಓದ್ಲಿಕ್ಕೆ ಬರಲ್ಲ. ಏನು ಬೋರ್ಡು ಕೇಳಿದ್ಲು, ಆಟಿ ಕೂಟ ಅಂದೆ. ಏನಮ್ಮ ಹಾಗಂದರೆ ಆಟ ಏನೋ ಇಟ್ಟಿರ್ಬೇಕು, ಅದು ಸ್ಪೋರ್ಟ್ಸ್ ಇರುತ್ತೆ ಮಗ ಅಂದೆ. ಅಂದರೆ ಭಾಷೆಯಲ್ಲಿರೋ ವ್ಯತ್ಯಾಸ. ಈಗಾಗಲೇ ನೀವು ಕೂಡ ತುಳು ಭಾಷೆಯಲ್ಲಿ ಮಾತಾಡ್ತಾ ಇದ್ರಿ, ನಮಗೆ ತುಳು ಭಾಷೆ ಗೊತ್ತಿಲ್ಲ. ಹಾಗಾಗಿ ಭಾಷೆಯಲ್ಲಿನ ವ್ಯತ್ಯಾಸದಿಂದಾಗಿ ನನಗೆ ಆ ಥರದ ಅಚಾತುರ್ಯ ಆಗಿತ್ತು. ಆಮೇಲೆ ಗೊತ್ತಾಯಿತು, ನೆಕ್ಸ್ಟ್ ವಕೀಲರ ಭವನದಲ್ಲಿ ಇಲ್ಲಿ ಇಟ್ಟಾಗ ಇದು ಆಟಿ ಕೂಟ ಅಂತ ಹೇಳಿದ್ರೆ ಈ ರೀತಿಯಾದ ವಿಶೇಷ ಔತಣಕೂಟ ಅಂತ ಹೇಳಿ ಗೊತ್ತಾಯಿತು. ಅದೇ ರೀತಿ ಈಗಾಗಲೇ ಹೇಳಿದಾಗೆ ಎಲ್ಲರಿಗೂ ಗೊತ್ತಿದೆ ಏನಂತೇಳಿ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳಿ. ಆಷಾಢ ಮಾಸದಲ್ಲಿ ಸಿಗಬೇಕಾದಂತಹ, ಈಗಾಗಲೇ NKG ಅವರು ಹೇಳಿದಾಗೆ ಆಷಾಢ ಮಾಸ ಬಂತು ಅಂತ ಹೇಳಿದ್ರೆ ಜೋರಾಗಿ ಮಳೆ ಬಂದಿರತ್ತೆ. ಮಳೆ ಬಂತು ಅಂತ ಹೇಳಿದ್ರೆ ಏನಂತ ಹೇಳಿ, ಸಣ್ಣ ಬಾಲ್ಯಾವಸ್ಥೆಯಿಂದ ಹಿಡಿದು ನಮ್ಮ ವಯಸ್ಸಾದ ಮುದುಕನವರೆಗೂ ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ಆರೋಗ್ಯದ ಪರಿಸ್ಥಿತಿ ಹದಗೆಡುತ್ತೆ. ಅಂಥ ಸಮಯದಲ್ಲಿ ಆಷಾಢ ಮಾಸದಲ್ಲಿ ಸಿಗುವಂತಹ ಏನು ನಮಗೆ ಆಷಾಢ ಮಾಸದಲ್ಲಿ ಈಗ ಹೇಳಿದಾಗೆ ಹೂವು ಇರಲ್ಲ, ಯಾವುದೇ ಬೆಳೆ ಇರಲ್ಲ, ವಸಂತ ಮಾಸ ಇಲ್ಲ, ಕೋಗಿಲೆಯ ಕುಹು ಇಲ್ಲ. ಆದರೆ ಆಷಾಢ ಮಾಸದಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ನಮ್ಮ ಪ್ರಕೃತಿ, ಆ ಪ್ರಕೃತಿ ನಮ್ಮನ್ನು ಎಲ್ಲೋದ್ರೂ ಬಿಟ್ಟುಕೊಡಲ್ಲ. ನಾವೆಷ್ಟೇ ಮುಂದೆ ಹೊರದಿರಬಹುದು, ಆದರೆ ಪ್ರಕೃತಿ ತನ್ನ ಕೊಡುಗೆಯನ್ನು ಮನುಷ್ಯ ಜೀವಿಗೆ ಅಪಾರವಾಗಿ ಕೊಡ್ತಾನೆ ಇರುತ್ತೆ. ಪ್ರಕೃತಿ ಅಂಥ ಸಮಯದಲ್ಲಿ ಕೆಲವೊಂದು ಬೆಳೆಗಳನ್ನು ಬೆಳೆಯುತ್ತೆ ಅಂತಲೇ ಹೇಳ್ತೇನೆ. ಯಾಕಂದರೆ ನಾನು ಬೆಳೆನೇ ಅಂತ ಹೇಳೋದು ಅದಕ್ಕೆ ಕಾಡು ಆಹಾರ ಅಂತ ಹೇಳಲ್ಲ, ಅದು ಕೂಡ ಬೆಳೆನೇ. ಆ ಕಾಡಿನಲ್ಲಿ ಸಿಗುವಂತಹ ಕೆಲವೊಂದು ಕಾಡು ಅಂತ ಹೇಳಿದ್ರೆ, ಈಗ ನಾವು ನೋಡಿ ಕೇಸುವಿನ ಸೊಪ್ಪು ನೋಡ್ತೇವೆ, ನೀವು ಪತ್ರೊಡೆಯನ್ನು ಮಾಡ್ತೀರಿ, ಕಳಲೆ ಸಿಗತ್ತೆ, ಅದು ಕೂಡ ಕಾಡಿನ ಗಿಡ, ಅದು ಮರನೂ ಅನ್ಬೋದು, ಗಿಡದ ಇದಕ್ಕೆ ಬರುತ್ತದು, ವೈವಿಧ್ಯದಲ್ಲಿ ಬರುತ್ತೆ. ಅದು ಹಲಸಿನ ಹಣ್ಣು ಕೂಡ ನಮಗೆ ಕಾಡಿನಲ್ಲಿ ಸಿಗುವಂಥದ್ದು. ಈಗ ಅದು ಹೆಚ್ಚಿಗೆ ಮೌಲ್ಯವನ್ನು ಅದಕ್ಕೆ ಮೌಲ್ಯ ಇದೆ. ಅಂಥ ಹೀಟ್ ಆದಂಥ ವಾತಾವರಣ ಯಾರಿಗೆ ಬೇಕಾಗಿರುತ್ತೆ ಅಂದರೆ ಮಳೆಗಾಲದ ಆ ಕಾಲದಲ್ಲಿ ಬೇಕಾಗಿರುತ್ತೆ. ಅಂಥ ವಸ್ತುಗಳನ್ನು ನಾವು ಪ್ರಕೃತಿದತ್ತವಾದಂಥ ವಸ್ತುಗಳನ್ನು ನಾವು ಈ ಸಮಯದಲ್ಲಿ ತಿಂದರೆ, ಅದೇ ರೀತಿ ಈಗ ನಾಳೆ ನಾಗರ ಪಂಚಮಿ ಬಂತು ಅಂದರೆ ಎಲ್ಲರೂ ಅರಿಶಿಣ ಎಲೆ ಕಡಬನ್ನು ಮಾಡ್ತೀರಿ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಉತ್ತರ ಕನ್ನಡ ಜಿಲ್ಲೆ
ನಂದು ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಿದ್ದೇನೆ. ಉತ್ತರ ಕನ್ನಡಕ್ಕೂ ದಕ್ಷಿಣ ಕನ್ನಡಕ್ಕೂ ಏನೊಂದು ವ್ಯತ್ಯಾಸ ಇಲ್ಲ. ಭಾಷೆಯಲ್ಲಿ ವ್ಯತ್ಯಾಸ ಇರಬಹುದು, ಆದರೆ ಆಹಾರ ವೈವಿಧ್ಯ ಸೇಮ್ ಇರುತ್ತೆ, ಅದರಲ್ಲಿ ಏನೂ ಚೇಂಜಸ್ ಇಲ್ಲ. ಹಾಗಾಗಿ ನನಗೆ ಅದರ ಬಗ್ಗೆ ಗೊತ್ತು, ಅದಕ್ಕಾಗಿ ಇಷ್ಟೊಂದು ಮಾತಾಡ್ತಿದ್ದೇನೆ. ಹಾಗಾಗಿ ಪ್ರಕೃತಿಯಲ್ಲಿ ಸಿಗುವಂಥ ವಸ್ತುಗಳನ್ನು, ಆಹಾರವನ್ನು ನೀವು ಇಂಥ ಸಮಯದಲ್ಲಿ ಅದನ್ನು ಉಪಯೋಗಿಸಿ. ಅದೇ ರೀತಿ ದೇಹಕ್ಕೆ ಬೇಕಾದಂಥ ಒಂದು ಆ್ಯಂಟಿಸೆಪ್ಟಿಕ್, ಅಂದರೆ ಈ ಕಾಲದಲ್ಲಿ ಏನಾಗುತ್ತೆ ಅಂದರೆ ಬಾಡಿ, ಮನುಷ್ಯನ ದೇಹ ಆ ಮಳೆಯ ಒಂದು ಇದರಿಂದ ನಂಜಾಗ್ತಾ ಹೋಗುತ್ತೆ ಅಂತ ಹೇಳ್ಕೊಂಡು ಅಂತಾರೆ. ಆ ನಂಜಿಗೆ ತಕ್ಕಂಥವಾದಂಥ ಔಷಧಿ ಬೇಕಾಗಿರುತ್ತೆ. ಆ ಔಷಧಿ ಅಂದರೆ ಆ್ಯಂಟಿಸೆಪ್ಟಿಕ್ಗಳು ಕೂಡ ನಮಗೆ ಈ ಪ್ರಕೃತಿ ದತ್ತವಾದಂತಹ ಕೆಲವೊಂದು ಗಿಡಮೂಲಿಕೆಯಿಂದ ಸಿಗತ್ತೆ. ಅದನ್ನು ಪಡ್ಕೊಂಡು ನಿಮ್ಮ ದೇಹವನ್ನು ಸದೃಢವಾಗಿಸಿಕೊಳ್ಳಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ತುಳು ಸಾಹಿತ್ಯ ಅಕಾಡೆಮಿ ರಿಜಿಸ್ಟರ್ಡ್ ಮಂಗಳೂರು ಇದರ ಸದಸ್ಯರಾಗಿದ್ದುಕೊಂಡು, ನಮ್ಮ ಪ್ರೀತಿಯ ವಕೀಲರಾಗಿದ್ದುಕೊಂಡು ಎಲ್ಲ ಉತ್ತಮ ರೀತಿಯಲ್ಲಿ ಮಾರ್ಗದರ್ಶನವನ್ನು ನೀಡುತ್ತಾ ನಮ್ಮೆಲ್ಲರಿಗೆ ಪ್ರೋತ್ಸಾಹ ನೀಡುತ್ತಿರುವಂತಹ ಶ್ರೀ ಕುಮ್ರ ದುರ್ಗಾಪ್ರಸಾದ್ ರೈ ಇವರಿಗೆ ಅಭಿನಂದನೆಗಳು. ಸಂಘ ರಿಜಿಸ್ಟರ್ಡ್ ಪುತ್ತೂರು, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ರಿಜಿಸ್ಟರ್ಡ್ ಮಂಗಳೂರು ಇದರ ಸಹಯೋಗದಿಂದ ಆಟಿದ ಸೇರಿಗೆ 2024 ಬಹುಭಾಷಾ ಕವಿಗೋಷ್ಠಿ ಮತ್ತು ಆಷಾಢದ ಮೆಲುಕು ಆಟಿದ ಗೇಣ ಸಭಾ ಕಾರ್ಯಕ್ರಮ ಈ ಒಂದು ಕೊನೆಯ ಹಂತದಲ್ಲಿದ್ದೇವೆ ನಾವು. ಈ ಒಂದು ಸಮಾರಂಭ ಬಹಳ ಸುಂದರವಾಗಿ ಮನಮುಟ್ಟುವಂಗೆ ಮೂಡಿಬಂತು. ವಕೀಲರ ಸಹಕಾರ ಖಂಡಿತವಾಗಿಯೂ ಮನ ಮುಟ್ಟುವಂತಿತ್ತು. ಆಟಿ ಅಂತ ಅದಕ್ಕೆ ಎಲ್ಲರೂ ಇಲ್ಲಿ ಮೆಲುಕು, ಆಷಾಢದ ಮೆಲುಕು ಜಗನ್ನಿವಾಸ ರಾವ್ ಅವರಿಂದ ಕೂಡಿ ಎಲ್ಲ ಗೋವರ್ಧನ್ ಸರ್ ಅವರು ಬಹಳ ಉಪಯುಕ್ತ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಬಹುಭಾಷಾ ಕವಿಗೋಷ್ಠಿಯ ಉದ್ಘಾಟನೆ ಮಾಡುತ್ತಾ. ಈ ಒಂದು ಬಹುಭಾಷಾ ಕವಿಗೋಷ್ಠಿಯ ಬಗ್ಗೆ ಹೇಳುವುದಿದ್ರೆ ಬಹಳ ಉತ್ತಮವಾಗಿ ಮೂಡಿಬಂದಂತಹ ಕಾರ್ಯಕ್ರಮ. ಇದರಲ್ಲಿ ನಮ್ಮೊಟ್ಟಿಗೆ ಸೇರಿಕೊಂಡ ತುಳು ಸಾಹಿತ್ಯ ಅಕಾಡೆಮಿ ರಿಜಿಸ್ಟರ್ಡ್ ಮಂಗಳೂರು ಇದರ ಸದಸ್ಯರಾದ ದುರ್ಗಾಪ್ರಸಾದ್ ರೈ ಅವರನ್ನು ಖಂಡಿತವಾಗಿಯೂ ನಾವು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತೇವೆ. ಹಾಗೆಯೇ ಉದ್ಘಾಟಿಸಿ ನಮ್ಮನ್ನು ಮಾತಾಡಿದ, ಉಪಯುಕ್ತ ವಿವರ ನೀಡಿದ ಗೋವರ್ಧನ್ ನಾಯಕ್ ಸರ್ ಅವರು ಈ ಸಮಾರಂಭಕ್ಕೆ ವಿದ್ಯುಕ್ತವಾದ ಮೆರಗನ್ನು ನೀಡಿದರು. ಮೊಹಮ್ಮದ್ ಸಿದ್ದಿಕ್ರವರು, ಸಂತೋಷ್ರವರು ಘನತೆಯನ್ನು ಹೆಚ್ಚಿಸಿಕೊಟ್ರು. ಹಾಗೆಯೇ ಭಾಗವಹಿಸಿದ ಕವಿಗಳು ಹಿತ್ತಲ ಗಿಡ ಮದ್ದಲ್ಲ ಎಂಬ ಗಾದೆಯನ್ನು ಸುಳ್ಳು ಮಾಡಿಸಿದ್ದಾರೆ. ಹಿತ್ತಲ ಗಿಡ ಮದ್ದೇ ಆಗಿದೆ. ಯಾಕೆಂತೇಳಿದರೆ ಬಹಳ ಪರಿಣತಿಯನ್ನು ಹೊಂದಿದಂತಹ ಕವಿಗಳು ಶ್ರೀ ಮನೋಹರ್ ಕೆ.ವಿ. ಸರ್ ಅವರು, ಶ್ರೀ ಭಾಸ್ಕರ ಕೋಡಿಂಬಾಳ ಸರ್ ಅವರು, ಶ್ರೀ ಶಶಿಧರ್ BN ಅವರ ಬದಲಾಗಿ ನಮ್ಮ ಸುಧಾಕರ ನಿಡ್ವಣ್ಣಾಯರವರು, ಶ್ರೀ ನೂರುದ್ದೀನ್ ಸಾಲ್ಮರಾರವರು, ಗೌರೀಶ್ಚಂದ್ರ ಶಾನ್ಭೋಗರವರು, ಉದಯ ರವಿಯವರು ಮತ್ತು ಸ್ವಾತಿ ಜೆ ರೈಯವರು, ಮಹೇಶ್ ಕೆ ಸವಣೂರವರು ಬಹಳ ಪಾಂಡಿತ್ಯವನ್ನೇ ಮೆರೆದಿದ್ದಾರೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಾರದು. ಅವರ ಕೊಟ್ಟಂತಹ ಒಂದು ಸಣ್ಣ ಅವಧಿಯಲ್ಲಿ ಬಹಳ ಸುಂದರವಾಗಿ ಕವಿಗೋಷ್ಠಿ ಮೂಡಿಬಂದಿದೆ. ಅವರಿಗೆ ನಾನು ಮಗದೊಮ್ಮೆ ಕೃತಜ್ಞತೆಯನ್ನು ನೀಡುತ್ತಾ ಈ ಒಂದು ಕಾರ್ಯಕ್ರಮ ಸುಂದರವಾಗಿ ಮೂಡಿಬರಲು ಇಲ್ಲಿ ವಕೀಲ ಮಿತ್ರರ ಸಹಕಾರ ಇತ್ತು. ಅದಕ್ಕೂ ಕೂಡ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಆಷಾಢದ ಮೆಲುಕು ಆಟಿದ ಗೇಣ ಕಾರ್ಯಕ್ರಮದಲ್ಲಿ ನಮ್ಮೊಡನೆ ಈ ಕಾರ್ಯಕ್ರಮಕ್ಕೆ ಬಂದು ಈ ಒಂದು 5ನೇ ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶರಾದ ಶ್ರೀಮತಿ ಸರಿತಾ ಡಿ ಗೌರವಾನ್ವಿತ ನ್ಯಾಯಾಧೀಶೆಯವರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ತುಂಬು ಹೃದಯದಿಂದ ಮಾತಾಡಿದ್ದಾರೆ. ಅದಕ್ಕೆ ಮೊದಲಾಗಿ ತೆಂಗಿನ ಕಲ್ಪವೃಕ್ಷಕ್ಕೆ ನೀರುಣಿಸುವ ಮೂಲಕ ಈ ಕಾರ್ಯಕ್ರಮಗಳನ್ನು ಉದ್ಘಾಟಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಅರ್ಥವನ್ನು ಕೊಟ್ಟಿದ್ದಾರೆ. ಅವರನ್ನು ಖಂಡಿತವಾಗಿಯೂ ನಮ್ಮೆಲ್ಲರ ಪರವಾಗಿ ನಾನು ಗೌರವಿಸ್ತಾ ಇದ್ದೇನೆ. ಹಾಗೆಯೇ
ಈ ಕಾರ್ಯಕ್ರಮದಲ್ಲಿ ನಿರರ್ಗಳವಾಗಿ ಮಾತನಾಡಿ ಆಟಿಯ ಬಗ್ಗೆ ಒಂದು ಸಂಕ್ಷಿಪ್ತ ಸಾರಾಂಶವನ್ನೇ ನೀಡಿದ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಇದರ ಒಂದು ಬಾಂಧವ್ಯವನ್ನು ಕೂಡ ಒತ್ತಿ ಹೇಳಿದ ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಕೂಡ ಈ ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದ್ದಾರೆ. ಹಾಗೆಯೇ ಶ್ರೀಮತಿ ಅರ್ಚನಾ ಕೆ ಉನ್ನಿತ್ತನ್ರವರು ಈ ಕಾರ್ಯಕ್ರಮದ ಗೌರವವನ್ನು ಹೆಚ್ಚಿಸಿದ್ದಾರೆ ಮತ್ತು ಶ್ರೀ ಯೋಗೇಂದ್ರ ಶೆಟ್ಟಿ ಗೌರವಾನ್ವಿತ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಇವರು ಕೂಡ ಈ ಸಮಾರಂಭದಲ್ಲಿ ಭಾಗಿಯಾಗಿ ಸಮಾರಂಭದ ಘನತೆಯನ್ನು ಹೆಚ್ಚಿಸಿದ್ದಾರೆ. ಜಗನ್ನಿವಾಸರಾವ್ರವರು ಬಹಳ ಉದ್ದವಾಗಿ ತಯಾರು ಮಾಡಿ ಬಂದರೂ ನಮ್ಮ ಒಂದು ಈ ಕಾರ್ಯಕ್ರಮದ ಊಟದ ಅವಧಿ ಮೀರುವುದು ಬೇಡ ಅಂತ ಹೇಳಿ ಸಂಕ್ಷಿಪ್ತವಾಗಿ ನಮ್ಮೊಡನೆ ಇಟ್ಟಿದ್ದಾರೆ. ಯಾವತ್ತೂ ನಮ್ಮ ಮಾರ್ಗದರ್ಶಕರು ಕೂಡ ಅವರನ್ನು ಕೂಡ ಅಭಿನಂದಿಸದಿದೆ. ಈ ಅಧ್ಯಕ್ಷ ಭಾಷಣ ಅಪೂರ್ಣವಾದೀತು. ಹಾಗೆಯೇ APP ಅವರು ಹಿರಿಯ PP ಅವರು ನಮ್ಮೊಡನೆ ಇದ್ದಾರೆ. ಅವರೇ ನಾವು ಪುಷ್ಪರಾಜ್ ಅಡ್ಡಿ ಅಂತ ಇರೋರು ನಾವು ಕೇಳಿದ ಕೂಡಲೇ ಬಂದಿದ್ದಾರೆ. ಹಾಗೆಯೇ PP ಮೇಡಮ್ರವರಿದ್ದಾರೆ, APP ಅವರಿದ್ದಾರೆ. ಅವರು ಕೂಡ ಈ ಸಮಾರಂಭದ ಮೆರುಗನ್ನು ಹೆಚ್ಚಿಸಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಮುಖ್ಯವಾಗಿ ಪತ್ರಕರ್ತ ಮಿತ್ರರು ಈ ಒಂದು ಆಟಿದ ಗೇನ ತುಳುನಾಡಿನ ಸಂಸ್ಕೃತಿಯನ್ನು ಖಂಡಿತವಾಗಿಯೂ ನಮ್ಮ ಆಚರಣೆಯನ್ನು ಪಸರಿಸಿ ಇದಕ್ಕೊಂದು ಅರ್ಥವನ್ನು ಕೊಡುತ್ತಾರೆ, ಇದಕ್ಕೆ ಒಂದು ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ. ಒಂದೇ ಒಂದು ಮಾತು ಏನಂತೇಳಿದರೆ, ಈಗ ವಿಧಾನಸಭೆಯಲ್ಲಿಯೂ ತುಳು ಭಾಷೆಯ ಬಗ್ಗೆ ಎರಡನೇ ಭಾಷೆಯಾಗಿ ತುಳುವನ್ನು ತೆಗೊಳ್ಬೇಕು ಅಂತ ಹೇಳಿಯ ಧ್ವನಿ ನಮ್ಮ ಶಾಸಕರ ಒಂದು ದಕ್ಷಿಣ ಕನ್ನಡ ಶಾಸಕರುಗಳು ಮಂಡಿಸ್ತಾ ಇದ್ದಾರೆ. ಅದಕ್ಕೆ ಪತ್ರಿಕೆಯವರು ಕೂಡ ಸಹಕಾರ ನೀಡ್ತಾರೆ. ಈಗಾಗಲೇ ಗೋವರ್ಧನ್ ನಾಯಕರವರು ಹೇಳಿದಾಗೆ ತುಳುವ ವಂಶ ನಮ್ಮ ಈ ಪಠ್ಯಕ್ರಮದಲ್ಲಿ ಒಂದು ಸಣ್ಣ ಪಾಠ ಮಾತ್ರ ಇತ್ತು ತುಳು ವಂಶ ಅಂತ. ಆದರೆ ಅದಕ್ಕೆ ಉತ್ತಮವಾದ ಇತಿಹಾಸವಿದೆ.
ಕಾರ್ಯಕ್ರಮದ ಬಗ್ಗೆ ಒಂದು ಗಂಟೆ ಮಾತಾಡೋಣ ಕರ್ತವ್ಯ ಅದೇನು ಇನ್ನು ಈ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿನ ಅತ್ಯಂತ ಯಶಸ್ವಿಯಾದ ಸಮಾಜದ ಬೇರೆ ಬೇರೆ ಅಂಗದೊಟ್ಟಿಗೆ ಆ ಕಾರ್ಯಕ್ರಮವನ್ನು ಮಲ್ಕೊಳ್ಳೋದನ್ನು ದೃಷ್ಟಿಕೊಂಡಿದ್ದೇವೆ. ಇನ್ನು ಪುತ್ತೂರದ ವಕೀಲರ ಸಂಘದ ಸೇರಿಕೆ ಒಟ್ಟು ಸೇರಿಕೆ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಈ ಸಹಯೋಗದೊಟ್ಟಿಗೆ ಮಲ್ತಿನ ಈ ಆಟದ ಊಟ ಇಡೀ ಆಟಿದ ಪಟ್ಟ ಬಾರಿ ಗಮ್ಮತ್ತದ ಬಾರಿ ತಿಂಡಿತನ ಸ್ಥಿರ ವಿಚಾರ ಕೆಲವರು ಉಂಟು ಆಟ ನಂಗೆ ನಡೆದ ಪೀಳಿಗೆ ಗೊತ್ತಾಗ್ತದೆ ಈ ಬಾರಿ ಗಮ್ಮತ್ತು ಮಾಡ್ತಾರೆ ಮೂರು ನಮ್ಮ ಕೂಡು ಕುಟುಂಬದ ಒಂದು ಕಲ್ಪನೆ ಒಂದು ಒಟ್ಟಿಗೆ ಕೆಲಸ ದಾಳ ಇದ್ದ ಕಾಡು ಉಪ್ಪತ್ತು ತಿನ್ನೋದಕ್ಕಿಂತ ನೆನಪು ಮಾಡ್ಕೊಂಡು ದೃಷ್ಟಿಗೆ ಇದರಿಂದ 52 ಜನ ವಕೀಲರ ನಕಲಿ ಬೇರೆ ಬೇರೆ ಖಾತೆಯನ್ನು ತಯಾರು ಮಾಡಿ ಕೊಡುತ್ತೇವೆ. ಅದು ಗಮ್ಮತ್ತಿಗತ್ತೆ ದುಂಬದಕ್ಕೆ ನೆನಪು ತಿನ್ನೋದಿರ್ತೀರಿ ಬಾರಿ ರುಚಿಕರವಾಗಿ ತಯಾರು ಮಾಡ್ತಾ ಇರ್ತೀರಿ ವಿಚಾರ ಕೂಡ ಇನಿ ಗೊತ್ತಾಡೋದು ನಂಬಿಕೆ. ಇನಿ ವಕೀಲರ ಸಂಘದ ಬೇರೆ ಬೇರೆ ಕವಿಕಲಾಟಿ ಇಲ್ಲಿ 10 ಜನ ವೃತ್ತಿಗೆ ವಕೀಲರಾದ ಹವ್ಯಾಸ ಕವಿಕಲಾಟಿ ಬೇರೆ ಬೇರೆ ಭಾಷೆ ಈಗ ನಿಮ್ಮ ದಾಯದಿವನ್ನ ಪಟ್ಟ ತುಳುವುದು ಮಕ್ಕಳ ಭಾಷೆ ಒಂದು ಜಾತಿ ಒಂದು ಧರ್ಮಕ್ಕೆ ಸೀಮಿತ ಆಗಿನಂತವು ಬೇರೆ ಬೇರೆ ಆಗಲಿ ಇಲ್ಲಾಂటి ಮಾತಾಡಿದ ಭಾಷೆ ಬೇತಿತ್ತಲ್ಲ ವ್ಯಾವಹಾರಿಕವಾದ ತುಳು ನಮ್ಮ ಮಾತಾಡಿದ ತುಳುತ ಬಿಳಿಚಿನ ಕೆಲಸ ಬೇರೆ ಬೇರೆ ಹವ್ಯಕ ಕೊಂಕಣಿಕು ಮಲಯಾಳಿಕು ಉರ್ದುಕು ಹಿಂದಿಕು ಕನ್ನಡಕ್ಕೂ ಇಂಗ್ಲಿಷಕ್ಕೂ ಒಬ್ಬೇ ಆಗಲೇ ಕಲ್ತಿದ್ದೆಲ್ಲ ತುಳುಟು ವ್ಯಾವಹಾರಿಕವಾದ ಸ್ಪಂದಿಸಲು ಕೂಡ ದೃಷ್ಟಿಗೆ ಒಂದು ಬಹುಭಾಷಾ ಕವಿಗೋಷ್ಠಿ ಇದ್ದೀವಲ್ಲ ಅದನ್ನ ಆಟದ ಕೊಲಗುನು ಒಂದು ಹಿರಿಯ ವಕೀಲರಾಯನ ಜಗನ್ವೇಶ್ವರ ನಡಪಾದ ಕೊರಿಯರೆ ಆಟಿದ ಕೇನ ಆಷಾಢದ ನೆಲುಕು ಕಣ್ಣೋಡು ಪಣ್ಣೊಂದು ಮಾರಿಕೊಂಡು ನಡಪಾದ ಕೊರಿಯರೆ ಈ ವಕೀಲರ ಸಂಘದ ಸದಸ್ಯರ ನಕ್ಲೆ ಅಂತ ಪದಾಧಿಕಾರಿ ನಕ್ಲೆ ಅಂತಂದ್ರೆ ಜಡ್ಜರ್ ನಕ್ಲ ಬರ್ತದೆ ಈ ಕಾರ್ಯಕ್ರಮ ಒಟ್ಟು ಸೇರೊಂದು ಅಖಿಲ ಅನುಭವವನ್ನು ನಮ್ಮೊಟ್ಟಿಗೆ ಪಟ್ಟೊಂದು ಬಾರಿ ಪೂರ್ಣದ ವಿಚಾರ ಅಂತ ಪಣ್ಣೊಂದು ತುಳು ಅಕಾಡೆಮಿಗೆ 30 ವರ್ಷ ಆಡಿ ಈ 30 ವರ್ಷದ ನಡಕೆ ತುಳು ಅಕಾಡೆಮಿ ಬೇರೆ ಬೇರೆ ಅಕಾಡೆಮಿಕ್ ವಿಚಾರದಲ್ಲಿ ಒಂದು ಕೆಲಸ ಕಾರ್ಯಕ್ರಮ ಬಂದಿತ್ತಲ್ಲ ನನ್ನ ದಿಮ್ಮಕ್ಲ ಅಂಚನೆ ತುಳು ಅಕಾಡೆಮಿ ಬೇರೆ ಬೇರೆ ಸಂಘ ಸಂಸ್ಥೆಯೊಟ್ಟಿಗೂ ಸಹಕಾರದೊಟ್ಟಿಗೆ ಸೇರೊಂದು ತುಳುತ ಭಾಷೆದ ವಿವೇಚನೆಗೆ ಬೆನ್ನೊಂದು ಉಂಟು. ಯಾಕೆಂದ್ರೆ ತುಳು ಕರ್ನಾಟಕದ ರನ್ನೇ ಅಧಿಕೃತ ಭಾಷೆ ಆವಡು ಮಾಡಿದ್ರೆ ನಮ್ಮ ಪುತ್ತೂರದ MLA ಅಂಚನೆ ನಮ್ಮ ಸ್ಪೀಕರ್ ಅಂತಂದ್ರೆ ಊರಿನ ದಕ್ಷಿಣ ಕನ್ನಡದ ಪೂರ MLA ಮಕ್ಕಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ನಮ್ಮ ಎಂಪಿಲ ಇಂಚಿಪ್ಪ ಸಂಸದಿನ ತುಳುತ ಬಗ್ಗೆ ಪಾತ್ರ ಗೊತ್ತಿತ್ತನ ನಾವು ಒಟ್ಟಿಗೆ ಸೇರಿದ ತುಳು ದೇರ್ಪಗ ತುಳು ಸಂಸ್ಕೃತಿ ವಿಭಾಗ ವಿಚಾರಗಳು ಪಣ್ಣೊಂದು ನಿಮಗೆ ಕೂಡ ಇದನ್ನು ಏರ್ಪುರ ವೀಕ್ಷಣೆ ಮಾಡ್ತಾರೆ ನಿಮಗೆ ಕೂಡ ದೇವರಿಗೆ ಯಜ್ಞ ಮಾಡ್ಕೊಂಡು ಮಾತ್ರ ಅಗತ್ಯ. ನಮಸ್ತೆ. ಇವತ್ತಿನ ವಕೀಲರ ಸಂಘ ಪುತ್ತೂರು ಇದರ ಆಟಿ ಸೇರಿಗೆ 2024 ಅಂತ ಒಂದು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ. ನಾನು ಅಧ್ಯಕ್ಷ ಆದಮೇಲೆ ಒಂದು 4 ಕಡೆ ಕಾರ್ಯಕ್ರಮ ಬಹಳ ಚೆನ್ನಾಗಿ ಕೂಡಿ ಮತ್ತು ವಕೀಲ ಮಿತ್ರರು ಮುಖ್ಯವಾಗಿ ಜುಡಿಷಿಯರಿ ಅವರು ತುಂಬ ಸಪೋರ್ಟ್ ಮಾಡಿದರು. ಆಟಿದ ಸೇರಿಗೆ 2024 ಬಹಳ ವಿಜೃಂಭಣೆಯಿಂದ ಪ್ರಥಮ ಬಾರಿಗೆ ನಡೆಯಿತು. ಒಟ್ಟಿಗೆ ಆಷಾಢ ಮೇಲೆ ಬಹುಭಾಷಾ ಕವಿಗೋಷ್ಠಿ ಅಂತೂ ಬಹಳ ಅರ್ಥವಂತಾಗಿ ನಡೆಯಿತು. ದುರ್ಗಾಪ್ರಸಾದ್ ತುಳು ಸಾಹಿತ್ಯ ಅಕಾಡೆಮಿಯ ಮಟ್ಟಿಗೆ ಜೋಡಣೆಗೊಂಡು ಇದು ನಮ್ಮ ಶ್ರೀಯೋಗ ಅಂತಲೇ ಹೇಳ್ಬೋದು. ಕವಿಗಳಲ್ಲಿ ಇರುವ ಪ್ರತಿಭೆ ವಕೀಲ ಮಿತ್ರರು ಕವಿಗಳಾಗಿ ಮೂಡಿ ಬಂದದ್ದು ಬಹಳ ಸಂತೋಷ ಆಯಿತು. ಅದು ಈಗ 450 ಜನ ಒಂದು 54 ಬಗೆಯ ತಿನಿಸುಗಳನ್ನು ಸವಿಯುತ್ತಾ ಇದ್ದಾರೆ. ಇದು ಅವಿಸ್ಮರಣೀಯ ಕ್ಷಣ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇಂಥ ಕಾರ್ಯಕ್ರಮಗಳನ್ನು ನಾವು ಇನ್ನೂ ಕೂಡ ಹೆಚ್ಚು ಹೆಚ್ಚಾಗಿ ಆಯೋಜಿಸ್ತೇವೆ. ಇದೊಂದು ಭಾಷೆ, ಧರ್ಮ ಮತ್ತು ಯಾವುದೇ ಒಂದು ಭೇದ ಭಾವಗಳಿಲ್ಲದೆ ಎಲ್ಲರೂ ಒಟ್ಟಾಗಿ ಆಚರಿಸುವಂಥ ಆಟಿಕೂಟ ಈಗ ಬಹಳ ಎಲ್ಲ ಸಂಘ ಸಂಸ್ಥೆಗಳು ಆಚರಿಸ್ತಾರೆ. ಜಾತ್ಯತೀತವಾಗಿ ಧರ್ಮಾತೀತವಾಗಿ ಆಚರಣೆ ಮಾಡುವ ಒಂದು ಹಬ್ಬ ಇದೆ. ಇಂಟಿಗ್ರಿಟಿ ಕೂಡ ಒಂದು ಒಟ್ಟಾಗ್ತಾರೆ, ಜನರು ಒಗ್ಗಟ್ಟಾಗ್ತಾರೆ ಮತ್ತು ಒಗ್ಗಟ್ಟಾಗಿ ಒಂದು ಮುಂದೆ ನಡೆಯುವಲ್ಲಿ ಈ ಒಂದು ಕಾರ್ಯಕ್ರಮಗಳು ಮುಂದೆ ತುಳು ಭಾಷೆಯನ್ನು ನಮ್ಮ ಮಾನ್ಯ ಶಾಸಕರಾದಿಯಾಗಿ ಎಲ್ಲ ದಕ್ಷಿಣ ಕನ್ನಡ ಶಾಸಕರು ತುಳು ಭಾಷೆಗೆ 2ನೇ ಭಾಷೆಯಾಗಿ ಅಧಿಕೃತವಾಗಿ ಘೋಷಣೆ ಆಗಬೇಕು ಅಂತ ವಿಧಾನಸೌಧದಲ್ಲಿ ಮಂಡನೆ ಮಾಡುತ್ತಿರುವ ಸಂದರ್ಭ. ತುಳುವ ಸಂಸ್ಕೃತಿ ಈಗಾಗಲೇ ಉದ್ಘಾಟಕರು ಮಾತಾಡ್ತಾ ಹೇಳಿದ್ರು, ತುಳು ದೇಶ ಎಂಬುದು ತುಳುವ ನಾಡು ಅಂತ ಹೇಳಿರುವಂತಹ ಚರಿತ್ರೆಯನ್ನು ಹೇಳಿದ್ರು. ಅದು ನಮ್ಮ ಪಠ್ಯ ಪುಸ್ತಕಗಳಲ್ಲಿ ದುರಾದೃಷ್ಟವಾಗಿ ಸಣ್ಣ 1 ಪೇಜಿ ಬಂದಿದೆ. ಆದರೆ ತುಳುವ ಒಂದು ನಾಡಿಗೆ, ತುಳುವ ವಂಶಕ್ಕೆ ಅದರದ್ದೇ ಆದ ಪರಂಪರೆ ಉಂಟು. ವಿಜಯನಗರ ಕಾಲದಿಂದಾಗಿ ಅದಕ್ಕೆ ಮೊದಲು ಕೂಡ ಈ ತುಳುವ ಸಂಸ್ಕೃತಿ, ತುಳುವನ್ನು ಆಳಿದ ಈ ಅಲ್ಲಿಯ ಸಂತಾನ, ಈ ಒಂದು ಸಂಸ್ಕೃತಿ ಭವ್ಯ ಸಂಸ್ಕೃತಿ ನಾಡಿಗೆ ಒಂದು
ತುಳುವ ನಾಡಿಗೆ ಒಂದು ಬಹಳ ಚರಿತ್ರೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ತುಳುವ ನಾಡು ಬೆಳಲಿಕ್ಕೆ ಇಂತಹ ಆಟಿಕೂಟದಂತಹ ಆಟಿ ಸೇರಿಗೆ 2024 ಇದರಂತಹ ಕಾರ್ಯಕ್ರಮಗಳ ಹೆಚ್ಚು ಹೆಚ್ಚಾಗಿ ಮೂಡಿಬರಲಿ. ನಮ್ಮ ಆಟಿಕೆಲಿಂಜದ ಮಹತ್ವ ಇಂದಿನ ಕಾಲದಲ್ಲಿ ಒಪ್ಪೊತ್ತು ಊಟಕ್ಕೆ ಗತಿ ಇಲ್ಲದ ಒಂದು ಸಂದರ್ಭದಲ್ಲಿ ಹಲಸಿನಕಾಯಿಯ ಕಾಡು ಗಡ್ಡೆ ಗೆಣಸುಗಳನ್ನ ತಿಂದು ಬದುಕುತ್ತಿರುವ ಸಮಯ ಇತ್ತು. ಆಗ ಈ ಸಮಯದಲ್ಲಿ ದೇವರು ದೂತನನ್ನು ಆಟಿಕೆಲಿಂಜ ರೂಪದಲ್ಲಿ ಕಳಿಸಿ ಜನಗಳ ಕಷ್ಟಗಳನ್ನು ಪರಿಹಾರ ಮಾಡಲಿಕ್ಕೆ ಕಳಿಸಿದ್ದಾರೆ ಎಂಬ ಒಂದು ನಂಬಿಕೆ. ಈ ನಂಬಿಕೆ ಆಚರಣೆ ಎಂದಿಗೂ ನಮಗೆ ಶುಭವನ್ನು ತರುತ್ತದೆ. ಇನ್ನು ಮುಂದೆ ಸುಸಂಸ್ಕೃತವಾಗಿ ನಾವು ಬೆಳಿಬೇಕು. ಆ ಬೆಳೆಯುವಲ್ಲಿ ದಿಟ್ಟ ಹೆಜ್ಜೆ ಈ ಆಟಿ ಕೂಟ ಅಂತಹ ಕಾರ್ಯಕ್ರಮಗಳಲ್ಲಿ ಮೂಡಿಬರಲಿ. ಮತ್ತು ನಾನು ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಮತ್ತು ಸದಸ್ಯರು ಇವರಿಗೆ ಚಿರಋಣಿಯಾಗಿದ್ದೆ. ಯಾಕಂತೇಳಿದ್ರೆ ಈ ಸಮಾರಂಭದ ಕವಿಗೋಷ್ಠಿ ಮುಂತಾದ ಕಾರ್ಯಕ್ರಮಗಳೊಂದಿಗೆ ಮಾಡಿ ಮತ್ತು ಕೂಡ ಜನಾನುರಾಗಿಯಾಗಿ ಮಾಡಲು ವಕೀಲ ಮಿತ್ರರು ಪಾಲ್ಗೊಳ್ಳುವಂತೆ ಮಾಡಲು ಇದು ಅನುವು ಮಾಡಿಕೊಟ್ಟಿದೆ. ಜೈ ಹಿಂದ್. ನಮಸ್ತೆ. ವಕೀಲರ ಸಂಘ ಪುತ್ತೂರು ಇದರ ಆಶ್ರಯದಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಮಂಗಳೂರು ಇದರ ಸಹಯೋಗದೊಂದಿಗೆ ಆಟಿನ ಸೇವೆಗೆ ಸಂಭ್ರಮ ನಮ್ಮ ವಕೀಲರ ಸಂಘದಲ್ಲಿ ಆಗ್ತಾ ಇದೆ. ನನಗಿದು 2ನೇ ವರ್ಷದ ಎಕ್ಸ್ಪೀರಿಯನ್ಸ್. ಬಹಳ ಒಳ್ಳೆ ಕಾರ್ಯಕ್ರಮ. ಯಾಕಂದ್ರೆ ಇದು ನಮ್ಮ ಕಾರ್ಯಗಳನ್ನೆಲ್ಲ ಒಂದೇ ದಿನ ನಾವೆಲ್ಲ ವಕೀಲರು ಒಟ್ಟಿಗೆ ಸೇರಿಸುವಂತಹ ಒಂದು ಸಂದರ್ಭ. ನಮ್ಮ ವಕೀಲರ ಮನೆಯಿಂದಲೇ ಮಾಡಿದಂತಹ ಫುಡ್ ಸುಮಾರು 54 ವಿಧಿಯಾದ ಫುಡ್ನ ನಮ್ಮ ವಕೀಲರು ತಂದು ಒಬ್ಬೊಬ್ರು ಅದನ್ನ ಸ್ಪಾನ್ಸರ್ ಮಾಡಿ ಅದನ್ನ ಎಲ್ಲರಿಗೂ ಹಂಚುವಂತಹ ಭಾಗ್ಯ. 200ಕ್ಕೂ ಹೆಚ್ಚು ಜನ ನಮ್ಮಲ್ಲಿ ಈಗ ಭಾಗಿಯಾಗಿ ಊಟನ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ. ಮೊದಲಿನ ಆಟಿದು ಸಂದರ್ಭ ಅಂದ್ರೆ ಕಷ್ಟದ ದಿನಗಳ ಸಂದರ್ಭ ಅಂದ್ರೆ ಇದು ಬಹಳ ತುಂಬಾ ಅದ್ಭುತ ಫುಡ್ನ ಸಿಕ್ಕಿ ಈಗ ಎಂಜಾಯ್ ಮಾಡುವಂತ ಸಂದರ್ಭ ಆಗ್ತಾ ಇದೆ. ಎಲ್ಲರೂ ಒಳ್ಳೆದಾಗಿ ಆಹಾರಗಳನ್ನ ತಗೊಂಡು ಹೆಲ್ತ್ನ ನೋಡ್ಕೊಂಡು ಎಲ್ಲರಿಗೆ ಸಹಾಯಕರೊಂದಿಗೆ ಇರೋಣ ಅನ್ನೋ ಒಂದು ಸಂದೇಶದೊಂದಿಗೆ ಈ ಕಾರ್ಯಕ್ರಮ ಇವತ್ತು ಮೂಡಿ ಬಂದಿದೆ. ಅದ್ರ ಜೊತೆಗೆ ನಮ್ಮಲ್ಲಿ ಇವತ್ತು ಕವಿಗೋಷ್ಠಿ ಆಗಿದೆ. ಬಹುಭಾಷಾ ಕವಿಗೋಷ್ಠಿ ಅಂತ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜಿಸಿದ್ವಿ. ಬಹಳಷ್ಟು ವಕೀಲ ಮಿತ್ರರು ಇದರಲ್ಲಿ ಭಾಗವಹಿಸಿದ್ದಾರೆ. ಅವರೇ ಮಾಡಿ ಹೇಳಿದಂತಹ ಕವಿತೆಯನ್ನ ಓದಿದ್ದಾರೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅದ್ರ ಮೇಲೆ ಬಹಳ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಆಗಿ ಬಂದಿದೆ. ಥ್ಯಾಂಕ್ ಯು ಸೊ ಮಚ್. ವಕೀಲರ ಸಂಘ ಮತ್ತು ತುಳು ಸಾಹಿತ್ಯ ಅಕಾಡೆಮಿ ಮಂಗಳೂರಿನ ವತಿಯಿಂದ ಇವತ್ತು ನಡೆದಂತ ಒಂದು ಕಾರ್ಯಕ್ರಮ ಬಹಳ ಒಂದು ಅದ್ಭುತ ಕಾರ್ಯಕ್ರಮ. ಯಾಕಂತ ಹೇಳಿದ್ರೆ ಒಂದು ಈ ಸಮಾಜದ ವಾತಾವರಣವನ್ನು ನೋಡುವಾಗ ಒಂದು ಪಕ್ಷಕ್ಕೆ ಒಂದು ಜಾತಿಗೆ ಸೀಮಿತವಾಗಿ ಕಾರ್ಯಕ್ರಮಗಳು ಆಯೋಜನೆಗೊಳ್ಳುವಂತಹ ಸಮಯದಲ್ಲಿ ಎಲ್ಲ ಜಾತಿ ವರ್ಗದವರು ಎಲ್ಲ ಪಕ್ಷದವರು ಒಂದಾಗಿ ಸೇರಿಕೊಂಡು ಈ ಒಂದು ಆಷಾಢದ ಮೆಲುಕು ಒಂದು ಆಟದ ಸೇರಿಗೆ ಅಂತ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಎಲ್ಲ ಜನಾಂಗದವರು ಸೇರಿಸಿ ಭಾಗಿಯಾಗಲಿಕ್ಕೆ ಬಹಳ ಖುಷಿ ಕೊಡುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಹಿಂದಿನ ವರ್ಷಗಳಲ್ಲಿ ಅಂದು ಈ ಆಟಿ ತಿಂಗಳಲ್ಲಿ ಅನುಭವಿಸುತ್ತಿರುವಂತಹ ಸಮಸ್ಯೆಗಳು ಅದನ್ನು ಕೂಡ ಮೆಲುಕು ಹಾಕುವಂತಹ ಕಾರ್ಯಕ್ರಮ ಆಯಿತು. ಮತ್ತು ಏನು ಅಂತ ಹೇಳಿದ್ರೆ ಹಿಂದಿನ ಜನಾಂಗಕ್ಕೆ ಅಂದು ಜನರು ಎಷ್ಟು ಕಷ್ಟಪಡ್ತಾ ಇದ್ರು ಆ ದೇಶಗಳಲ್ಲಿ, ಇಂದು ದೇವರ ದಯದಿಂದ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ. ಆದರೂ ಕೂಡ ಈ ಪ್ರಕೃತಿ ವಿಕೋಪದಿಂದ ಬಹಳಷ್ಟು ಸಮಸ್ಯೆಗಳು ಇವತ್ತು ನಾಡಿನಲ್ಲೇ ಅದು ಕೇಳಿ ಬರ್ತಾ ಇದೆ. ಈ ಒಂದು ಸಮಯದಲ್ಲಿ ಅಂದಿನ ಸಮಸ್ಯೆಗಳನ್ನು ಒಂದು ಹೇಳುವುದರ ಮೂಲಕ ಪ್ರಸಕ್ತ ಸನ್ನಿವೇಶದಲ್ಲಿ ಪ್ರಕೃತಿಯಿಂದ ಅನುಭವಿಸುತ್ತಿರುವಂತಹ ಸಮಸ್ಯೆಗಳಿಗೆ ಒಂದು ಚಿತ್ರಣ ಕೊಡುವಂತಹ ಕಾರ್ಯಕ್ರಮ ಕೂಡ ಇದು ಆಯಿತು. ಮತ್ತು ಪ್ರಕೃತಿಯನ್ನು ನಾವು ಗೌರವಿಸಬೇಕು ಮತ್ತು ಪ್ರಕೃತಿಗೆ ಹಾನಿಯಾಗದ ರೀತಿಯಿಂದ ನಾವು ವರ್ತಿಸಬೇಕು. ಪ್ರಕೃತಿಯಿಂದ ನಾವು ಗೌರವದಿಂದ ಕಂಡುಕೊಂಡ್ರೆ ಪ್ರಕೃತಿ ನಮ್ಮ ಮೇಲೆ ಅದು ಮುನಿಯುವುದಿಲ್ಲ. ಆ ಒಂದು ದೃಷ್ಟಿಕೋನದಿಂದ ಈ ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರಗಳು ಈ ಚರ್ಚೆ ಆಯಿತು. ಕವಿಗೋಷ್ಠಿ ಮೂಲಕ ಸಮಾಜದ ಮತ್ತು ಇತರ ವಿಚಾರಗಳ ಬಗ್ಗೆ ಬಹಳಷ್ಟು ವಿಷಯಗಳು ಉಲ್ಲೇಖ ಬಹಳಷ್ಟು ಜನಸಂಖ್ಯೆಯಲ್ಲಿ ಸೇರಿದ್ದು ಬಹಳ ಅತ್ಯುತ್ತಮವಾದ ಕಾರ್ಯಕ್ರಮವನ್ನು
ತುಳು ಸಾಹಿತ್ಯ ಅಕಾಡೆಮಿ ನಮ್ಮ ಪುತ್ತೂರಿನ ತುಳು ಸಾಹಿತ್ಯ ಅಕಾಡೆಮಿಯ ಸದಸ್ಯರಾದ ದುರ್ಗಾಪ್ರಸಾದ್ ನೇತೃತ್ವದಲ್ಲಿ ಪುತ್ತೂರು ವಕೀಲರ ಸಂಘದ ಅಧ್ಯಕ್ಷರಾದ ಜಗನ್ನಾಥ ರೈತರ ಮತ್ತು ಅದರ ಪದಾಧಿಕಾರಿ ನೇತೃತ್ವದಲ್ಲಿ ಬಹಳಷ್ಟು ಉತ್ತಮ ಕಾರ್ಯಕ್ರಮ ಇಲ್ಲಿ ಆಯೋಜನೆ ಮತ್ತು ಬಹಳಷ್ಟು ವಿಶೇಷ ಏನಂತಂದ್ರೆ ಆಟಿನ ಎಲ್ಲ ತರಹದ ತಿಂಡಿ ತಿನಿಸುಗಳಲ್ಲಿ ಈಗಂತ ಹೇಳಿದ್ರೆ ಪ್ರತಿಯೊಂದು ಕೂಡ ರಾಸಾಯನಿಕವಾಗಿರುವಂತಹ ವಸ್ತುಗಳನ್ನು ತಿನ್ನುವಂತಹ ಒಂದು ವ್ಯವಸ್ಥೆ. ಅದಕ್ಕೆ ವಿರುದ್ಧವಾಗಿ ಒಂದು ಏನು ಅಂತ ಹೇಳಿದ್ರೆ ಮನುಷ್ಯನ ಶರೀರಕ್ಕೆ ತೊಂದರೆಯಾಗದಂತ ರೀತಿಯಿಂದ ಆಹಾರ ತಿನಿಸುಗಳನ್ನು ಪರಿಚಯಿಸಿ ಅದನ್ನು ಗುಣಪಡಿಸುವಂತಹ ಕಾರ್ಯವನ್ನು ಕೂಡ ಆಯ್ತು. ಬಹಳ ಉತ್ತಮ ಕಾರ್ಯಕ್ರಮ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.